ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಟಿಕೀ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 30ರಿಂದ. ಧ್ರುವ ಉವಾಚ ಸಮಾಧಿನಾ ನೈಕ ಭವೇನ ಯತ್ಪದಂ ಸಮಾಧಿನ ನೈಕ ಭವೇನ ಪದಂ ವಿದು ಸನಂದಾದಯ ಊರ್ಧ್ವರೇತಸಃ. ವಿದು ಸನಂದಾದಯ ಊರ್ಧ್ವರೇತಸಃ. ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋಃ. ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋ. ಛಾಯಾಂ ಉಪೇತ್ಯಾಗತ ಪೃತನುನ್ಮತಿಃ. ಛಾಯಾಮುಪೇತ್ಯ ಗತಃ ಪ್ರತಜ್ಞಂ ಮತಿ. ಧ್ರುವಃ ಉವಾಚ. ಧ್ರುವ ಉವಾಚ. ಧ್ರುವ ಮಹಾರಾಜನು ಹೇಳಿದನು, ಧ್ರುವ ಮಹಾರಾಜನು ಹೇಳಿದನು, ಸಮಾಧಿ ಸ್ಥಿತಿಯಲ್ಲಿ ಮಾಡಿದ ಯೋಗಾಭ್ಯಾಸದಿಂದ. ಸಮಾಧಿ ಸ್ಥಿತಿಯಲ್ಲಿ ಮಾಡಿದ ಯೋಗಾಭ್ಯಾಸದಿಂದ. ಇಲ್ಲ ಇಲ್ಲ ಏಕಭವೇನ ಒಂದು ಜನ್ಮದಿಂದ. ಏಕಭವೇನ ಒಂದು ಜನ್ಮದಿಂದ. ಯತ್ ಯಾವ. ಪದಂ ಸ್ಥಾನವನ್ನು. ವಿದುಹು ತಿಳಿದರು. ಸನಂದ ಆದಯ ಸನಂದನಿಂದ ಮೊದಲುಗೊಂಡ 4 ಬ್ರಹ್ಮಚಾರಿಗಳು. ಸನಂದನಿಂದ ಮೊದಲುಗೊಂಡ 4 ಬ್ರಹ್ಮಚಾರಿಗಳು. ಊರ್ಧ್ವರೇತಸಃ ಅಸ್ಖಲಿತ ಬ್ರಹ್ಮಚಾರಿಗಳಾದ. ಅಸ್ಖಲಿತ ಬ್ರಹ್ಮಚಾರಿಗಳಾದ. ಮಾಸೈಹಿ ಕೆಲವೇ ತಿಂಗಳುಗಳೊಳಗೆ. ಕೆಲವೇ ತಿಂಗಳುಗಳೊಳಗೆ. ಅಹಂ ನಾನು. ನಾನು ಷಡ್ಭಿಃ 6.
ಅಮುಷ್ಯ ಅವನ ಅಮುಷ್ಯ ಅಮುಷ್ಯ ಅವನ ಅವನ ಪಾದಯೋಹೋ ಪಾದಕಮಲಗಳಲ್ಲಿ ಪಾದಯೋ ಪಾದಕಮಲಗಳಲ್ಲಿ ಪಾದಕಮಲಗಳಲ್ಲಿ ಛಾಯಾಂ ರಕ್ಷಣೆಯನ್ನು ಛಾಯಂ ರಕ್ಷಣೆಯನ್ನು ಉಪೇತ್ಯ ಹೊಂದಿ ಉಪೇತ್ಯ ಹೊಂದಿ ಹೊಂದಿ ಅಪಗತಃ ಕೆಳಗೆ ಬಿದ್ದೆನು ಅಪಗತಃ ಕೆಳಗೆ ಕೆಳಗೆ ಬಿದ್ದೆನು ಬಿದ್ದೆನು. ಪೃಥಕ್ ಮತಿ ನನ್ನ ಮನಸ್ಸು ಪೃಥಕ್ಮತಿ ನನ್ನ ಮನಸ್ಸು ದೇವರನ್ನು ದೇವರನ್ನು ಬಿಟ್ಟು ಮಿಕ್ಕಿತರ ವಿಷಯಗಳಲ್ಲಿ ದೇವರನ್ನು ಬಿಟ್ಟು ಮಿಕ್ಕಿತರ ವಿಷಯಗಳಲ್ಲಿ ಆಸಕ್ತವಾದುದರಿಂದ. ಆಸಕ್ತವಾದುದರಿಂದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಜಯವಾಗಲಿ. ಧ್ರುವ ಮಹಾರಾಜನು ತನಗೆ ತಾನೇ ಯೋಚಿಸಿದನು, ಭಗವಂತನ ಅಡಿದಾವರೆಗಳ ಆಸರೆಯನ್ನು ಪಡೆಯಲು ಪ್ರಯತ್ನಿಸುವುದು ಸಾಧಾರಣವಾದ ಕೆಲಸವಲ್ಲ. ಏಕೆಂದರೆ ಸನಂದನನೇ ಮೊದಲಾದ ಬ್ರಹ್ಮಚಾರಿ ಶ್ರೇಷ್ಠರಿಗೆ ಅಷ್ಟಾಂಗ ಯೋಗ ಸಮಾಧಿಯಲ್ಲಿದ್ದು ಅನೇಕಾನೇಕ ಜನ್ಮಗಳನ್ನೆತ್ತಿದ ಅನಂತರ ಭಗವಂತನ ಪಾದಾರವಿಂದಗಳ ಆಶ್ರಯ ದೊರಕಿತು. ಕೇವಲ 6 ತಿಂಗಳೊಳಗೆ ನಾನು ಆ ಕೆಲಸವನ್ನು ಸಾಧಿಸಿದೆ. ಆದರೆ ನನ್ನ ಚಿಂತನೆ ಭಗವಂತನದಕ್ಕಿಂತ ಭಿನ್ನವಾಗಿದ್ದುದರಿಂದ ನಾನು ಪತನ ಹೊಂದಿದೆ. ಧ್ರುವ ಮಹಾರಾಜನು ತನಗೆ ತಾನೇ ಯೋಚಿಸಿದನು, ಭಗವಂತನ ಅಡಿದಾವರೆಗಳ ಆಸರೆಯನ್ನು ಭಗವಂತನ ಅಡಿದಾವರೆಗಳ ಆಶ್ರಯನ್ನು ಪಡೆಯಲು ಪ್ರಯತ್ನಿಸುವುದು ಪ್ರಯತ್ನಿಸುವುದು ಸಾಧಾರಣವಾದ ಕೆಲಸವಲ್ಲ. ಸಾಧಾರಣವಾದ ಕೆಲಸವಲ್ಲ. ಏಕೆಂದರೆ ಸನಂದನನೇ ಮೊದಲಾದ ಬ್ರಹ್ಮಚಾರಿ ಶ್ರೇಷ್ಠರಿಗೆ ಅಷ್ಟಾಂಗ ಯೋಗ ಸಮಾಧಿಯಲ್ಲಿದ್ದು ಅನೇಕಾನೇಕ ಜನ್ಮಗಳನ್ನೆತ್ತಿದ ಅನಂತರ ಅನೇಕ ಜನ್ಮಗಳನ್ನೆತ್ತಿದ ಅನಂತರ ಭಗವಂತನ ಪಾದಾರವಿಂದಗಳ ಆಶ್ರಯ ದೊರಕಿತು. ಭಗವಂತನ ಪಾದಾರವಿಂದಗಳ ಆಶ್ರಯ ದೊರಕಿತು. ಕೇವಲ 6 ತಿಂಗಳೊಳಗೆ ನಾನು ಆ ಕೆಲಸವನ್ನು ಸಾಧಿಸಿದೆ. ಆದರೆ ನನ್ನ ಚಿಂತನೆ ಭಗವಂತನದಕ್ಕಿಂತ ಭಿನ್ನವಾಗಿದ್ದುದರಿಂದ ನಾನು ಪತನ ಹೊಂದಿದೆ. ಹರೇ ಕೃಷ್ಣ. ಚೈತನ್ಯ ನವೀನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ. ಜೈ ಶ್ರೀಲ ಪ್ರಭುಪಾದ. ಈ ಶ್ಲೋಕದಲ್ಲಿ ಸ್ವತಃ ಧ್ರುವ ಮಹಾರಾಜನೇ ತನ್ನ ಖಿನ್ನತೆಗೆ ಕಾರಣವನ್ನು ವಿವರಿಸುತ್ತಾನೆ. ಮೊದಲಿಗೆ ಅವನು ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ನೋಡುವುದು ಸುಲಭವಲ್ಲ ಎಂದು ದುಃಖಿಸುತ್ತಾನೆ. ಸನಂದನೆ ಮೊದಲಾದ 4 ಬ್ರಹ್ಮಚಾರಿ ಶ್ರೇಷ್ಠರಿಗೆ, ಅಂದರೆ ಸನಂದನ, ಸನಕ, ಸನಾತನ ಮತ್ತು ಸನತ್ ಕುಮಾರ, ಇವರಿಗೆ ಭಗವಂತನ ದರ್ಶನ ಲಾಭ ಸಿಗಲು ಅವರು ಅನೇಕಾನೇಕ ಜನ್ಮಗಳನ್ನೆತ್ತಿ ಯೋಗಾಭ್ಯಾಸ ಮಾಡಿ ಸಮಾಧಿ ಸ್ಥಿತಿಯಲ್ಲಿರಬೇಕಾಯಿತು. ಧ್ರುವ ಮಹಾರಾಜನಾದರೂ ಕೇವಲ 6 ತಿಂಗಳ ಭಕ್ತಿ ಸೇವೆಯ ಅನಂತರ ದೇವೋತ್ತಮ ಪುರುಷನನ್ನು ಪ್ರತ್ಯಕ್ಷವಾಗಿ ನೋಡಿದನು. ಅವನು ಪರಮ ಪ್ರಭುವನ್ನು ನೋಡಿದೊಡನೆಯೇ ಪ್ರಭುವು ತನ್ನನ್ನು ತಡಮಾಡದೆ ಸ್ವಧಾಮಕ್ಕೆ ಕರೆದೊಯ್ಯುವನೆಂದು ಭಾವಿಸಿದನು. ಮೊದಲು ತಾನು ಲೌಕಿಕ ಶಕ್ತಿಯ ಪ್ರಭಾವದಲ್ಲಿದ್ದುದರಿಂದ ತನಗೆ ತನ್ನ ಮಲತಾಯಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು, ತನ್ನ ತಂದೆಯ ರಾಜ್ಯವನ್ನಾಳಬೇಕು ಎಂಬ ಆಸೆ ಇತ್ತು. ಆದ ಕಾರಣ ಭಗವಂತನು ತನಗೆ 36,000 ವರ್ಷಗಳ ಕಾಲ ಈ ಪ್ರಪಂಚದ ಆಳ್ವಿಕೆಯನ್ನು ದಯಪಾಲಿಸಿದ್ದನೆಂದು ಧ್ರುವ ಮಹಾರಾಜನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆಮೇಲೆ ಧ್ರುವ ಮಹಾರಾಜನು ಲೌಕಿಕ ಜಗತ್ತನ್ನಾಳುವ ತನ್ನ ಪ್ರವೃತ್ತಿಯ ಬಗ್ಗೆ ಮತ್ತು ಇತರರ ಬಗೆಗೆ ತನಗಿದ್ದ ಪ್ರತೀಕಾರ ಮನೋಭಾವದ ಬಗೆಗೆ ಬಹಳವಾಗಿ ಮರುಗಿದನು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಶ್ಲೋಕ 31 ಇನ್ನೊಂದನ. ಅಹೋ ಬತ ಮಮಾತ್ಮ್ಯಂ ಮಂದ ಭಾಗ್ಯಸ್ಯ ಪಶ್ಯತ ಭವಚ್ಚಿದ ಪಾದಮೂಲಂ ಗತ್ವಾ ಯಾಚೇಯದಂತವತ್.
ಅಹೋ ಬತ ಮಮಾನಾತ್ಮ್ಯಂ ಅಹೋ ಬತ ಮಮ ಮಮಾನಾತ್ಮ್ಯಾನ್ ಮಂದಭಾಗ್ಯಸ್ಯ ಪಶ್ಯತ ಮಂದಭಾಗ್ಯಸ್ಯ ಪಶ್ಯತ ಭವಚ್ಚಿದ ಪಾದಮೂಲಂ ಭವಚ್ಚಿದ ಪಾದಮೂಲಂ ಗತ್ವಾ ಯಾಚೇಯದಂತವತ್. ಗತ್ವಾ ಯಾಚೇಯದಂತವತ್. ಶ್ಲೋಕ ಓದಿ, ಒಬ್ಬರಾದ್ಮೇಲೆ ಒಬ್ಬರು ಓದಿ. हरे कृष्ण प्रभु जी। अहो बत ममान्यात्मं ममानात्म्यं मंदभाग्यस्य पश्यता भवच्छिद पादमूलं गत्वा याचेयदन्तवत्। धन्यवादಗಳು प्रभु जी। हरे हरे कृष्ण प्रभु जी। अहो बत ममान्यात्मं मंदभागस्य पश्यता भवच्छिद्दः पादमूलं गत्वा याचेयदन्तवत्। हरे कृष्ण। धन्यवाद। हरे कृष्ण प्रभु जी। अहो बत ममानात्यं मंदभाग्यस्य पश्यता भवच्चिदः पादमूलं गत्वा याचेयदन्तवम् यदन्तवत्। ಮಂದಭಾಗಸ್ಯ ಪಶ್ಯತಾ ಗತ್ವಾ ಯಾಚೇಯತ್. हरे कृष्ण प्रभु जी। अहो बत ममानात्यं मंदभाग्यस्य पश्यता भवच्छिदपादमूलं गत्वा याचेयदन्तवत्। हरे कृष्ण प्रभु जी। बत महात्म्यं मंदभागस्य पश्यता भवच्चिदपादमूलं गत्वा याचेयदन्तवत्। हरे कृष्ण प्रभु जी। हरे कृष्ण प्रभु जी। अहाबत ममानात्म्यं मंदभाग्यस्य पश्यता भवच्छिदा पादमूलं गत्वा याचेयदन्तवत्। हरे कृष्ण। ಅಹೋ ಹಾ, ಅಹೋ ಹಾ, ಬತ ಅಯ್ಯೋ, ಬತ ಅಯ್ಯೋ, ಮಮ ನನ್ನ, ಮಮ ನನ್ನ, ಅನಾತ್ಮ್ಯಂ ದೇಹಾಸಕ್ತಿ ಜ್ಞಾನವು, ಅನಾತ್ಮ್ಯಂ ದೇಹಾಸಕ್ತಿ ಜ್ಞಾನವು, ಮಂದಭಾಗ್ಯಸ್ಯ ಮಂದಭಾಗ್ಯನಾದ, ಮಂದಭಾಗ್ಯನಾದ, ಪಶ್ಯತ ನೋಡಿ, ಪಶ್ಯತ ನೋಡಿ, ಭವ ಐಹಿಕ ಅಸ್ತಿತ್ವವನ್ನು, ಅಸ್ತಿತ್ವವನ್ನು, ಚಿದಹ ಕತ್ತರಿಸಲು ಶಕ್ತನಾದ ದೇವನ, ಕತ್ತರಿಸಲು ಶಕ್ತನಾದ ದೇವನ, ಪಾದಮೂಲಂ ಚರಣಕಮಲಗಳನ್ನು, ಚರಣಕಮಲಗಳನ್ನು ಗತ್ವ ತಲಪಿ, ಯಾಚೆ ಬೇಡಿದೆನು, ಯತ್ ಯಾವ, ಅಂತವತ್ ನಶ್ವರವಾದುದನ್ನು, ಅಯ್ಯೋ ನನ್ನನ್ನು ನೋಡಿ, ನಾನೆಂತಹ ಭಾಗ್ಯಹೀನ, ಜನನ ಮರಣಗಳ ಪುನರಾವೃತ್ತಿಯ ಸರಪಣಿಯನ್ನು ಕೂಡಲೇ ಕಡಿದು ಹಾಕುವ ಶಕ್ತಿಯುಳ್ಳ ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಹಿಡಿದಿದ್ದೆ. ಆದರೂ ಅವನ ಹತ್ತಿರ ನನ್ನ ಮೂರ್ಖತನದಿಂದ ನಶ್ವರವಾದ ವಸ್ತುಗಳನ್ನೇ ಬೇಡಿದೆನಲ್ಲ. ಅಯ್ಯೋ ನನ್ನನ್ನು ನೋಡಿ, ಅಯ್ಯೋ ನನ್ನನ್ನು ನೋಡಿ, ನಾನೆಂತಹ ಭಾಗ್ಯಹೀನ, ಜನನ ಮರಣಗಳ ಪುನರಾವೃತ್ತಿಯ ಸರಪಣಿಯನ್ನು ಕೂಡಲೇ ಕಡಿದು ಹಾಕುವ ಶಕ್ತಿಯುಳ್ಳ ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಹಿಡಿದಿದ್ದೆ. ಆದರೂ ಅವನ ಹತ್ತಿರ ನನ್ನ ಮೂರ್ಖತನದಿಂದ ನಶ್ವರವಾದ ವಸ್ತುಗಳನ್ನೇ ಬೇಡಿದೆನಲ್ಲ.
ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಈ ಶ್ಲೋಕದಲ್ಲಿ ಅನಾತ್ಯ ಎಂಬ ಪದ ಬಹಳ ಮಹತ್ವಪೂರ್ಣವಾದದ್ದು. ಅನಾತ್ಯ ಎಂದರೆ ಆತ್ಮದ ಕಲ್ಪನೆಯೇ ಇಲ್ಲದಿರುವುದು ಎಂದರ್ಥ. ಮನುಷ್ಯನು ಆತ್ಮವನ್ನು ಅಥವಾ ಆಧ್ಯಾತ್ಮ ನೆಲೆಯನ್ನು ಅರಿಯುವ ಮಟ್ಟಕ್ಕೆ ಬಾರದೇ ಇದ್ದರೆ ಅವನು ಮಾಡುವ ಕಾರ್ಯವೆಲ್ಲವೂ ಅಜ್ಞಾನದಿಂದ ಕೂಡಿರುತ್ತದೆ ಮತ್ತು ಇದರಿಂದ ಅವನಿಗೆ ಜೀವನದಲ್ಲಿ ಸೋಲು ಕಟ್ಟಿಟ್ಟದ್ದು ಎಂದು ಶ್ರೀಲ ಋಷಭ ದೇವರು ತಮ್ಮ ಮಕ್ಕಳಿಗೆ ಉಪದೇಶಿಸಿದರು. ಧ್ರುವ ಮಹಾರಾಜನು ತಾನು ನತದೃಷ್ಟನೆಂದು ಪಶ್ಚಾತ್ತಾಪ ಪಡುವನು, ಏಕೆಂದರೆ ಯಾವುದೇ ದೇವತೆಯ ಕೈಯಲ್ಲೂ ಸಾಧ್ಯವಾಗದಂತಹ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡುವಂತಹ ಶ್ರೇಷ್ಠವರನ್ನು ಕೊಡಲು ಸದಾ ಸಿದ್ಧನಾಗಿದ್ದ ದೇವೋತ್ತಮ ಪರಮಪುರುಷನ ಬಳಿಗೆ ಹೋಗಿ ಮೂರ್ಖತನದಿಂದ ಯಾವುದೋ ನಶ್ವರವಾದ ವಸ್ತುವನ್ನು ಬೇಡಿದನಲ್ಲ ಎಂದು ಮರಗಿದನು. ಹಿರಣ್ಯಕಶಿಪುವು ಬ್ರಹ್ಮದೇವನನ್ನು ತನಗೆ ಅಮರತ್ವ ಬೇಕೆಂದು ವರ ಕೇಳಿದನು. ಬ್ರಹ್ಮನು ತಾನೇ ಅಮರನಲ್ಲವಾದ್ದರಿಂದ ಅಂತಹ ವರ ಕೊಡಲು ಅಶಕ್ತನೆಂದು ಹೇಳುತ್ತಾನೆ. ಆದ್ದರಿಂದ ಅಮರತ್ವವನ್ನು ಅಥವಾ ಹುಟ್ಟು ಸಾವುಗಳ ಸರಪಣಿಯಿಂದ ಬಿಡುಗಡೆಯನ್ನು ಪರಮಪ್ರಭು ಅಂದರೆ ದೇವೋತ್ತಮ ಪರಮಪುರುಷನು ದಯಪಾಲಿಸಬಹುದೇ ಹೊರತು ಬೇರೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹರಿಂ ವಿನಾ ನ ಸ್ಮೃತಿಂ ತರಂತಿ. ದೇವೋತ್ತಮ ಪರಮಪುರುಷನಾದ ಹರಿಯ ಅನುಗ್ರಹವಿಲ್ಲದೆ ಯಾರೂ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟು ಸಾವುಗಳ ಅವಿಚ್ಛಿನ್ನ ಪರಂಪರೆಯನ್ನು ತಡೆಯಲಾರರು ಎಂದು ಹೇಳಲಾಗಿದೆ. ಆದ್ದರಿಂದಲೇ ಪರಮಪ್ರಭುವನ್ನು ಭವಶ್ಚಿತ್ ಎಂದು ಕರೆಯಲಾಗಿದೆ. ವೈಷ್ಣವ ದರ್ಶನವು ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯಲ್ಲಿ ಭಕ್ತನಿಗೆ ಎಲ್ಲಾ ಬಗೆಯ ಲೌಕಿಕ ಕಾಮನೆಗಳನ್ನು ನಿಷೇಧಿಸಿದೆ. ವೈಷ್ಣವ ಭಕ್ತನು ಯಾವಾಗಲೂ ಅನ್ಯಾಭಿಲಾಷಿತಾಹ ಶೂನ್ಯನಾಗಿರಬೇಕು. ಅಂದರೆ ಕಾಮ್ಯ ಕರ್ಮಗಳ ಪ್ರತಿಫಲಾಪೇಕ್ಷೆಯಂತಹ ಇಲ್ಲವೇ ಅನುಭವ ಗಮ್ಯ ದಾರ್ಶನಿಕ ಮನಃಕಲ್ಪನೆಯಂತಹ ಲೌಕಿಕ ಕಾಮನೆಗಳನ್ನು ಇರಕೂಡದು. ಧ್ರುವ ಮಹಾರಾಜನಿಗೆ ವಾಸ್ತವವಾಗಿ ವೈಷ್ಣವೋತ್ತಮರಾದ ನಾರದ ಮುನಿಗಳಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರದ ಉಪದೇಶವಾಗಿತ್ತು. ಈ ಮಂತ್ರವನ್ನು ವಿಷ್ಣು ಮಂತ್ರವೆಂದು ಕರೆಯುತ್ತಾರೆ, ಏಕೆಂದರೆ ಈ ಮಂತ್ರವನ್ನು ಜಪಿಸುತ್ತಿದ್ದರೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ. ವೈಷ್ಣವೋತ್ತಮವರಿಂದ ವಿಷ್ಣು ಮಂತ್ರದ ಉಪದೇಶ ಪಡೆದು ತಾನು ಐಹಿಕ ಲಾಭಗಳಿಗೆ ಆಸೆಪಟ್ಟನಲ್ಲ ಎಂದು ಧ್ರುವ ಮಹಾರಾಜನು ಪಶ್ಚಾತ್ತಾಪ ಪಡುತ್ತಾನೆ. ಅವನು ಮರುಗುವುದಕ್ಕೆ ಅದು ಇನ್ನೊಂದು ಕಾರಣ. ಭಗವಂತನ ಅವಾಚ್ಯ ಕರುಣೆಯಿಂದಾಗಿ ವಿಷ್ಣು ಮಂತ್ರದ ಫಲ ದೊರೆತರೂ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾ ಐಹಿಕ ಲಾಭಗಳಿಗೆ ಹೆಣಗಾಡಿದ್ದು ಇಂತಹ ಮೂರ್ಖತನ ಎಂದು ಕೊರಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಪೂರ್ವಕವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ನಾವೆಲ್ಲರೂ ಈ ಐಹಿಕ ಕಾಮನೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರಬೇಕು. ಇಲ್ಲದಿದ್ದರೆ ನಾವು ಧ್ರುವ ಮಹಾರಾಜನಂತೆ ವ್ಯಥೆ ಪಡಬೇಕಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद. हरे कृष्ण 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 हरे हरे, हरे राम 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 हरे. ಸೊ ಇಲ್ಲಿ ಧ್ರುವ ಮಹಾರಾಜರಿಗೆ ಭಗವಂತನು ನಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡಿದ್ದಾರೆ. ಆದರೂ ಧ್ರುವ ಮಹಾರಾಜರು ಈಗ ವ್ಯಥೆ ಪಡ್ತಾ ಇದ್ದಾರೆ. ಯಾಕೆ ವ್ಯಥೆ ಪಡ್ತಾ ಇದ್ದಾರೆ ಅಂದ್ರೆ ಅವರು ಈಗ ಆ ದಿವ್ಯ ನೆಲೆಯಲ್ಲಿದ್ದಾರೆ. ಅವರು ಸೊ ಆ ದಿವ್ಯ ನೆಲೆಯನ್ನೇ ತಲುಪಿದ ಮೇಲೆ ಅವ್ರಿಗೆ ತುಂಬಾ ಕ್ಷುಲ್ಲಕವಾಗಿ ಅನಿಸ್ತಾರೆ. ಸೊ ಈ ಇಚ್ಛೆಗಳು ಅವ್ರಿಗೆ ಹಿಂದೆ ಇರ್ಬೋದು. ಹಿಂದೆ ಅವರು ಭಗವಂತನ ಭಕ್ತಿ ಪ್ರಾರಂಭ ಮಾಡುವ ಸಮಯದಲ್ಲಿ ಅವ್ರಿಗೆ ಈ ರೀತಿ ಇಚ್ಛೆ ಇತ್ತು ಅಂದ್ರೆ ಅವರು ಆಗ ಭೌತಿಕ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ, ಸೊ ರಜೋಗುಣ ತಮೋಗುಣ, ಸೊ ಆ ಪ್ರಭಾವದಲ್ಲಿ ಅವರೊಂದು ರಾಜಸಿಕ ಪ್ರಭಾವದಲ್ಲಿ ಅಂತ ಹೇಳ್ಬೋದು
ಅವರ ಮಲತಾಯಿಯ ಮಾತು ಅವರಿಗೆ ಕೇಳಿದ್ದು ಅವರಿಗೆ ಇದೊಂದು ಅನ್ಯಾಯ, ಇದು ಅಂತ ಅವ್ರಿಗೆ ವ್ಯಕ್ತವಾಗಿದ್ದು. ಮತ್ತೆ ಅದರ ಪರಿಣಾಮವಾಗಿ ಅವರು ಇನ್ನೊಂದು ರಜೋಗುಣವೇ ಅಂತ ಹೇಳ್ಬೋದು. ಅದರಲ್ಲಿ ನನಗೆ ಎಲ್ಲದಕ್ಕಿಂತ ದೊಡ್ಡ ಸ್ಥಾನ, ಆ ಸ್ಥಾನದಿಂದ ನನ್ನ ತಂದೆ, ನನ್ನ ತಾತ ಅವ್ರಿಗಿಂತಲೂ ದೊಡ್ಡದು. ಸೊ ಅಷ್ಟು ಆ ರೀತಿ ಆಸೆ, ಆ ರೀತಿ ಸ್ಥಾನವನ್ನು ಅವರು ಇಚ್ಛೆ ಪಟ್ರು. ಆದ್ರೆ ಇಲ್ಲಿ ಹೇಳಿದ್ದು, ಅವರು ಭಗವಂತನ ನೋಡಿದ ತಕ್ಷಣವೇ ಅವರು ಈ ಭೌತಿಕ ಕಲ್ಮಶಗಳಿಂದ ಮುಕ್ತರ. ಭೌತಿಕ ಕಲ್ಮಶಗಳು, ರಜೋಗುಣ, ತಮೋಗುಣ, ಸತ್ವಗುಣ, ಅದಕ್ಕೂ ಮೀರಿ ಅವರು ಆ ಸ್ಥಿತಿಯಲ್ಲಿ ಅವರಿಗೆ ಇದರ ನಿಜವಾದ ಸ್ಥಿತಿ ಏನು, ಈ ಭೌತಿಕ ಇಚ್ಛೆಗಳ ಸ್ಥಿತಿ ಅವ್ರಿಗೆ ಅರಿವಾಯಿತು. ಸೊ ಹಾಗಾಗಿ ಅವರು ಅವರ ಈಗ ವ್ಯತೆ ಆ ಸ್ಥಿತಿಯಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾರೆ, ಹೀಗೆ ಭಗವಂತನನ್ನು ನೋಡೋದು ಅಷ್ಟು ಸುಲಭ ಅಲ್ಲ. ಸನಕ ಆದಿ ಋಷಿಗಳ ಬಗ್ಗೆ ಅವರು ಹೇಳ್ತಾ ಇರೋದು, ಅವರೆಲ್ಲರೂ ಬೇರೆ ಬಹಳ ಜನ್ಮಗಳೇ ಪಡೆದರು ಅವರು ಭಗವಂತನನ್ನು ನೋಡ್ಬೇಕಂದ್ರೆ. ಸಮಾಧಿನ ನೈಕಭವೇನ ಯತ್ಪದಂ ವಿದು ಸನಂದಾದಯ ಊರ್ಧ್ವರೇತಸ. ಸೊ ಸನಂದ ಸನಾತನ ಸನತ್ ಕುಮಾರ. ಸೊ 4 ಜನ ಕುಮಾರರು, ಬ್ರಹ್ಮನ ಮಕ್ಕಳು. ಸೊ ಹೇಳ್ತಾರೆ ಅವರು ಬಹಳ ಜನ್ಮಗಳು. ಸೊ ನಮಗೆ ಇಲ್ಲಿ ಭಾಗವತದಲ್ಲಿ ಅದರ ಉಲ್ಲೇಖ ಇಲ್ಲ, ಆದ್ರೆ ಧ್ರುವ ಮಹಾರಾಜರ ಮಾತಿನಿಂದ ನಮಗೆ ತಿಳಿತಾ ಇದೆ. ಅವರು ಹಿಂದೆಯೇ ಬಹಳ ಜನ್ಮಗಳನ್ನ ಅವರು ತುಂಬಾ ಶಿಸ್ತಿನಿಂದ ಬ್ರಹ್ಮಚರ್ಯ ಪಾಲನೆ ಮತ್ತೆ ಆಧ್ಯಾತ್ಮಿಕ ಕ್ರಮಗಳ ಪಾಲನೆ, ಅದಾದ್ಮೇಲೆ ಅವರು ಸಮಾಧಿ ಸ್ಥಿತಿಯಲ್ಲಿದ್ದು ಮತ್ತೆ ಅವರು ನಮಗೆ ಕೇಳೋದು ಇದೇ ಭಾಗವತದಲ್ಲಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಲ್ಲಿ ವೈಕುಂಠ ದ್ವಾರದಲ್ಲಿ ಜಯ ವಿಜಯರು ಅವ್ರಿಗೆ ನಿಲ್ಲಿಸ್ತಾರೆ. ಆದರೆ ಅವರ ಕಾತುರತೆ ಎಷ್ಟಿರುತ್ತೆ ಭಗವಂತನ ನೋಡೋದಕ್ಕೆ. ಹಾಗೆ ಭಗವಂತನೇ ಮತ್ತೆ ಬರ್ತಾನೆ, ಅವರಿಗೆ ತಮ್ಮ ದರ್ಶನವನ್ನು, ತಮ್ಮ ಆಶ್ರಯ ಕೊಡ್ತಾನೆ ಭಗವಂತ. ಸೊ ಆದರೆ ಅವರು ಸಾಧಿಸಿದ್ದು ಇದು ಒಂದು ಜನ್ಮದಲ್ಲಿ ಅಲ್ಲ, ಬಹಳ ಜನ್ಮಗಳು ಅಂತ ನಾವು ಕೇಳ್ತೇವೆ. ಸೊ ಇದು ಸಾಮಾನ್ಯವಾಗಿ ಹೀಗೆ. ನಂತರ ನಾರದ ಮುನಿಗಳ ಇದು ಕೂಡ ಇದೆ ಭಾಗವತದಲ್ಲೇ. ಅವರು ಎಷ್ಟೋ ವರ್ಷಗಳ ಕಾಲ ಅವರು ದೀರ್ಘ ತಪಸ್ಸೆ ಮಾಡಿ, ಮೊದಲಿಗೆ ಅವರಿಗೆ ಒಂದು ಶುದ್ಧ ಭಕ್ತರ ಸಂಘ ಸಿಕ್ತು. ಹಾಗಾಗಿ ಅವ್ರಿಗೆ ಭಕ್ತಿಯಲ್ಲಿ ಒಂದು ಚಟುವಟಿಕೆಗಳು ತಗೊಳ್ಳುವ ಒಂದು ಸ್ಫೂರ್ತಿ ಸಿಕ್ತು. ಮತ್ತೆ ಅವರ ತಾಯಿಯ ಒಂದು ಅಂತ್ಯವಾಗುತ್ತೆ. ಮತ್ತೆ ಅವರು ಕಾಡಿಗೆ ತಪಸ್ಸೆ ಹೋಗ್ತಾರೆ. ಅಲ್ಲೂ ಮೊದಲಿಗೆ ಅವರಿಗೆ ಭಗವಂತನ ಒಂದು ಇದು ಕಾಣುತ್ತೆ, ಭಗವಂತನ ಪರಮಾತ್ಮನ ರೂಪ ಮೊದಲಿಗೆ ಕಾಣುತ್ತೆ. ಅದೇ ಅದು ಸ್ವಲ್ಪ ಸಮಯದಲ್ಲೇ ಅದು ಅದೃಶ್ಯವಾಗುತ್ತೆ. ಸೊ ನಂತರ ಅವರಿಗೆ ಭಗವಂತನಿಂದ ಒಂದು ವಾಣಿ, ಆಕಾಶವಾಣಿ, ಈ ಜನ್ಮದಲ್ಲಿ ನೀನು ನೋಡಕ್ ಆಗೋದಿಲ್ಲ, ಈ ಜನ್ಮದಲ್ಲಿ ನೀನು ಶ್ರಮ ಪಡಬೇಕು, ಈ ಜನ್ಮದಲ್ಲಿ ನೀನು ಭಕ್ತಿ ಕಾರ್ಯಗಳಲ್ಲಿ ತೊಡಗಬೇಕು. ಸೊ ನಂತರ ನಿನಗೆ ಪರಿಪೂರ್ಣತೆ ಸಿಗುತ್ತೆ. ಇದರಲ್ಲಿ ನೀವು ನಾರದನಾಗಿ ನೀನು ಪರಿಪೂರ್ಣತೆ ಒಂದೇ ವ್ಯಕ್ತಿ ಆಗ್ತದೆ. ಸೊ ಬಹಳ ವರ್ಷಗಳು, ಬಹಳ ಜನ್ಮಗಳು ಇದಕ್ಕೆ ಬೇಕು. ನಾವು ಭರತ್ ಮಹಾರಾಜರ ಕತೆ ಕೇಳ್ತೇವೆ. ಭರತ್ ಮಹಾರಾಜರು ಕೂಡ ಅವರು ಎಲ್ಲವನ್ನೂ ಅವರ ದೊಡ್ಡ ಮಹಾರಾಜರು ಅವರ ರಾಜ್ಯವನ್ನು ತ್ಯಜಿಸಿ ಎಲ್ಲ ಭೌತಿಕವಾಗಿ ಏನು ಅಪೇಕ್ಷೆ ಪಡ್ತೇವೆ ನಾವು, ಆ ಸ್ಥಾನ, ಅಷ್ಟು ಇಂದ್ರಿಯ ಸುಖವನ್ನು ಎಲ್ಲವನ್ನೂ ತ್ಯಜಿಸಿ ಅವರು ಮಹಾರಾಜರು. ಸೊ ಹಿಂದೆ ರಾಜರ್ಷಿಗಳಂದ್ರೆ ಆ ರೀತಿ ಅಭ್ಯಾಸ ಮಾಡ್ತಾ ಇದ್ರು. ಆದರೂ ಅವರಿಗೆ ಆ ಜನ್ಮದಲ್ಲಿ ಆಗ್ಲಿಲ್ಲ, ಪರಿಪೂರ್ಣತೆ ಆಗ್ಲಿಲ್ಲ. ಯಾರಿಗೆ? ಭರತ ಮಹಾರಾಜರಿಗೆ ಏನೋ ಒಂದು ಸ್ವಲ್ಪ ಜಿಂಕೆಯ ಮೇಲೆ ಅವರು ಬೆಳೆಸಿದ ವ್ಯಾಮೋಹದಿಂದ ಅವರು ಪತನಗೊಳ್ಬೇಕಾಯ್ತು. ಮತ್ತೆ ಅವ್ರು ಜಿಂಕೆಯಾಗಿ ಹುಟ್ಟಬೇಕಾಯ್ತು. ನಂತರ ಮತ್ತೆ ಜಿಂಕೆ ಜನ್ಮದಿಂದ ಇನ್ನೊಮ್ಮೆ ಅವರು ಜಡಭರತನಾಗಿ ಅವರು ಜನ್ಮ ತಾಳ್ಬೇಕಿತ್ತು. ಮತ್ತೆ ಅಲ್ಲಿ ಅವರು ಒಂದು ರೀತಿ ಪರಿಪೂರ್ಣತೆ. ಸೊ ಹೀಗೆ ಸಾಮಾನ್ಯವಾಗಿ ಇಲ್ಲಿಗೆ ನಾವು ಕೇಳೋದು ಬಹಳ ಜನ್ಮಗಳೇ ಆಗುತ್ತೆ, ಇಲ್ಲ ಬಹಳ ವರ್ಷಗಳಾಗುತ್ತೆ. ಹೇಳೋದು ಸತ್ಯಯುಗದಲ್ಲಿ ಎಷ್ಟು ವರ್ಷಗಳು ಅಂತ ಹೇಳ್ತಾರೆ, ಅವರ ಜನ್ಮ, ಅವರ ಆಯುಷ್ಯ 1 ಲಕ್ಷ ವರ್ಷ. ಹಾಗೆ ಅವರು ಸಾವಿರಾರು ವರ್ಷಗಳ ಕಾಲ ಈ ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇದ್ರು, ಈ ಧ್ಯಾನ ಮಾರ್ಗದಲ್ಲಿ ತೊಡಗ್ತಾ ಇದ್ರು. ಮತ್ತೆ ವಾಲ್ಮೀಕಿ ಋಷಿನೂ ಹಾಗೆ ಹೇಳೋದು, ಅವರು 60,000 ವರ್ಷಗಳ ಸಮಯ ಏನೋ ಅವರು ತಪಸ್ಸೆ ಮಾಡಿ ಅವ್ರಿಗೆ ಪರಿಪೂರ್ಣತೆ ಸಿಕ್ತು. ಸೊ ಈ ರೀತಿ ಎಲ್ಲ ಕೇಳ್ತೇವೆ ನಾವು. ಇವಾಗ ಇವರು ಕೂಡ ಯಾರು, ಭಗೀರಥನು ಕೂಡ ಗಂಗೆಯನ್ನು ಕೆಳಗೆ ತರಿಸ್ಬೇಕು ಅಂದ್ರೆ ಅವ್ರು ಎಷ್ಟೋ ತೀವ್ರ ತಪಸ್ಸೆ ಮಾಡ್ಬೇಕಂತ. ಹಿರಣ್ಯಕಶಿಪು ಒಂದು ರೀತಿ ತಪಸ್ಸೆ, ಅವ್ರ ಭೌತಿಕ ಇದನ್ನು ಸಾಧಿಸ್ಲಿಕ್ಕೂ ಕೂಡ ಎಷ್ಟೋ ಸಾವಿರಾರು ವರ್ಷಗಳು ತಪಸ್ಸೆ ಮಾಡ್ಬೇಕಂತ ಹಿರಣ್ಯಕಶಿಪು.
ಅದು ಪರಿಪೂರ್ಣತೆಗೆ ಮಾಡಲಿಲ್ಲ ಅವರು, ಆದ್ರೂ ಹೇಳೋದು ಅದು ಆ ತಪಸ್ಸು ಎಷ್ಟು ವರ್ಷಗಳು ಅನ್ನೋದು. ಇಲ್ಲ ಅಂದ್ರೆ ಬ್ರಹ್ಮದೇವರು ಅವ್ರದ್ದು ಹೇಳೋದು ಇದು ದೇವತಾ ಲೋಕಗಳ ಲೆಕ್ಕಾಚಾರದಲ್ಲಿ 1000 ವರ್ಷಗಳು ಅಂತ ಹೇಳ್ತಾರೆ ಬ್ರಹ್ಮದೇವರು ಮಾಡಿ ತಪಸ್ಸು. ಸೊ ಹೀಗೆ ಈ ಸಾಮಾನ್ಯವಾಗಿ ಭಗವಂತನ ನೋಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಸೊ ಭಗವಂತನ ಆಶ್ರಯ ಪಡೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಇವ್ರು ಹೇಳ್ತಾ ಇದಾರೆ, ನನಗೆ ಭಗವಂತನ ಕೃಪೆಯಿಂದ ಅದು ಕೇವಲ 6 ತಿಂಗಳಲ್ಲಿ, ಮಾಸೇರಹಂ ಷಡ್ಭಿರ್ ಅಮುಷ್ಯ, 6 ತಿಂಗಳಲ್ಲಿ ನನಗೆ ಪ್ರಾಪ್ತಿ ಅಂತ. ಸೊ ಭಗವಂತನ ಸ್ಪೆಷಲ್ ಕೃಪೆನೆ ಇವರಿಗೆ ಸೊ ಸಿಕ್ತು ಇವ್ರಿಗೆ. ಆದ್ರೂ ಇವ್ರು ಹೇಳ್ತಾ ಇದ್ದಾರೆ, ಇವರು ಪೃಥಕ್ ಮತಿ, ಆದ್ರೆ ನಾನು ಭಿನ್ನ ಮತಿ, ನಾನು ಭಗವಂತನಿಗೆ ಸ್ವತಂತ್ರವಾಗಿ ನನ್ನ ಒಂದು ಇದನ್ನು ಆಸೆಗಳಿರೋದ್ರಿಂದ ಕಾರಣ ನಾನು ಪತನಗೊಂಡೆ ಅಂತ ಅವರಲ್ಲಿ ಅವರ ಶೋಕ. ನೆಕ್ಸ್ಟ್ ಶ್ಲೋಕ, ಅಯ್ಯೋ ನಾನು ನೋಡಿ ನಾನೆಂತಹ ಭಾಗ್ಯಹೀನ, ಜನನ ಮರಣಗಳ ಪುನರಾವೃತ್ತಿಯ ಸರಪಣಿಯನ್ನು ಕೂಡಲೇ ಕಡಿದು ಹಾಕುವ ಶಕ್ತಿಯುಳ್ಳ ದೇವೋತ್ತಮ ಪರಮಪುರುಷನ ಪಾದಕವನ್ನು ಹಿಡಿದಿದ್ದೆ. ಆದರೂ ಅವನ ಹತ್ತಿರ ನನ್ನ ಮೂರ್ಖತನದಿಂದ ನಶ್ವರವಾದ ವಸ್ತುಗಳನ್ನೇ ಬೇಡಿದೆನಲ್ಲ. ಸೊ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳೋದು, ಅವರು ಈ ಕಲ್ಮಶಗಳಿತ್ತು, ಆದ್ರೆ ಭಗವಂತನ ನೋಡಿದ್ಮೇಲೆ, ಭಗವಂತನ ಸಾಕ್ಷಾತ್ಕಾರ ಆದ್ಮೇಲೆ ಅವ್ರಿಗೆ ಈ ಕಲ್ಮಶಗಳು ಹೋಯ್ತು. ಮತ್ತೆ ಅವ್ರು ಅಪೇಕ್ಷೆ ಪಟ್ಟದ್ದು ಇದೇನು ಇದರ ಈಡೇರಿಕೆ ಆಗೋದು ಬೇಡ. ನಾನೇನ್ ಕೇಳಿದೆ, ನನ್ನ ಮಲತಾಯಿಯ ಮೇಲೆ ಸೇಡು ಅದು ಬೇಡ, ನಾನೇನ್ ಕೇಳಿದೆ ನಂಗೆ ಆ ದೊಡ್ಡ ಸ್ಥಾನ ಅದು ಕೂಡ ಬೇಡ. ಸೊ ನನಗೆ ಈಗ ಭಗವಂತನು ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಡಿ. ಇವಾಗ ನಾವು ಕೇಳ್ತೀವಲ್ಲ ಹೇಗೆ ಭಗವಂತನು ಇಂದ್ರದ್ಯುಮ್ನ ಮಹಾರಾಜನ ನಂತರ ಯಾರಾಗ್ತಾರೆ ಅವರು ಗಜೇಂದ್ರನಾಗ್ತಾರೆ. ಸೊ ಗಜೇಂದ್ರನಾಗಿ ಬಂದಾಗ ಭಗವಂತನು ತಕ್ಷಣವೇ ಕರ್ಕೊಂಡು ಹೋಗ್ಬೇಕು. ಸೊ ಇವರು ಆ ರೀತಿಯಲ್ಲಿ ಹೇಳ್ತಾರೆ, ಇವರು ಹಾಗೆ ತರ ಅಪೇಕ್ಷೆ ಪಡ್ತಾ ಇದ್ದಾರೆ. ಭಗವಂತನ ನೋಡಿದ ತಕ್ಷಣ ನಾನು ಕೂಡ ಹೋಗ್ಬಿಡ್ಬೇಕು. ಆದರೆ ಭಗವಂತನು ಅದು ಪೂರೈಕೆ ತಕ್ಷಣ ಮಾಡ್ಲಿಲ್ಲ. ಸೊ ಭಗವಂತನು ಹೇಳಿದ್ದು, ನನಗೆ ನೆನಪಿದೆ, ನೀನು ಯಾವ ಕಾರಣದಿಂದ ನೀನು ಭಕ್ತಿಯನ್ನು ಪ್ರಾರಂಭ ಮಾಡಿದೆ. ಸೊ ನೀನು ಭಕ್ತಿಯನ್ನು ಪ್ರಾರಂಭ ಮಾಡಿದ್ದು ಈ ಭೌತಿಕ ಇಚ್ಛೆಯಿಂದ ಪ್ರಾರಂಭ ಮಾಡಿದ್ದು, ಅದಕ್ಕೆ ನಾನು ಮೊದಲಿಗೆ ನಿನ್ನ ಆ ಇಚ್ಛೆಯನ್ನು ಪೂರೈಕೆ ಮಾಡಿದೆ. ಸೊ ಇದಕ್ಕೆ ಅವ್ರು ಹೇಳ್ತಾರೆ, ಯಾಕೀಗ ಆಯ್ತು, ಈಗ ನಾನು ಮಾಡಬಾರ್ದಾಗಿತ್ತು ಅಂತ ಇವರಿಗೆ ಒಂದು ಶೋಕ ಇವರಿಗೆ. ಇಲ್ಲ ಅಂದ್ರೆ ಇವರು ಆಕ್ಚುಲಿ ರೆಡಿ ಇದ್ದಾರೆ ಧ್ರುವ ಮಹಾರಾಜರೀಗ, ಈ ಯಾವ್ದು ಸೇಡು ಏನು ಬೇಡ, ಮತ್ತೆ ಈ ಭೌತಿಕ ಇಚ್ಛೆಗಳ ಪೂರೈಕೆ ಕೂಡ, ಈ ಸ್ಥಾನವೂ ಕೂಡ ಬೇಡ ನನಗೆ ಅಂತ ಅವರು ಆ ಸ್ಥಿತಿಯನ್ನು ತಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅವ್ರು ಹಿಂದೆ ಆ ತರ ಇಚ್ಛೆ ಪಡೋದ್ರಿಂದ ಸೊ ಹೇಳ್ತಾರೆ ಅದಕ್ಕೆ. ಸೊ ಭಗವಂತನ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಕೆ ಮಾಡ್ತಾನೆ. ಪರಮಾತ್ಮನಾಗಿ ಪ್ರತಿಯೊಂದು ನಮ್ಮ ಇಚ್ಛೆಗಳನ್ನ ಅವನು ನೆನ್ಪಿಟ್ಕೊಂಡು ಅವನು ಬರೆದಿಟ್ಕೊಳ್ತಾನೆ. ಸೊ ನಾವ್ ಹೇಗೆ ನೋಟ್ಸ್ ಮಾಡಿ ಇಟ್ಕೊಳ್ತೇವೆ, ನಾವು ಮರ್ತು ಬಿಡ್ತೇವೆ. ಆದ್ರೆ ಭಗವಂತನು ಪ್ರತಿಯೊಂದು ನಮ್ಮ ಇಚ್ಛೆಯನ್ನು, ಪ್ರತಿಯೊಂದು ನಮ್ಮ ಚಟುವಟಿಕೆಯನ್ನು ಅವನು ನೋಡ್ತಾ ಇದ್ದಾನೆ, ಅವನು ವೀಕ್ಷಿಸ್ತಾ ಇದ್ದಾನೆ. ಅವನದನ್ನ ಅವನಿಗೆ ಪುಸ್ತಕ ಏನು ಬೇಡ ಭಗವಂತನಿಗೆ, ಅವನಿಗೆಲ್ಲವೂ ಕೂಡ ತ್ರಿಕಾಲಜ್ಞನು, ಅವನಿಗೆಲ್ಲವೂ ಕೂಡ ನೆನಪಿರುತ್ತೆ. ಸೊ ಹಾಗೆ ಭಗವಂತನು ನೆನಪು ಮಾಡಿದ್ದು ಧ್ರುವನಿಗೆ, ನೋಡು ನೀನು ಕೇಳಿದೆ, ನೀನ್ ಈ ತರ ಇಚ್ಛೆ ಇತ್ತು, ನೀನು ಕೇಳಿದೆ, ಸೊ ಅದಕ್ಕೆ ನಾನು ಪೂರೈಕೆ ಮಾಡ್ತೀನಿ. ಪೂರೈಕೆ ಮಾಡೋದಕ್ಕೆ ನಿನಗೆ 36,000 ವರ್ಷಗಳ ಕಾಲ ನೀನು ಭೂಲೋಕದ ರಾಜನಾಗಿ. ಸೊ ಧ್ರುವ ಮಹಾರಾಜನಿಗೆ 36,000 ವರ್ಷಗಳ ಕಾಲ. ಸೊ ಅವ್ರಿಗೆ ಅದು ಇವಾಗ ತುಂಬಾ ಅನಿಸ್ತಾ ಇದೆ, 36,000 ವರ್ಷಗಳ ಕಾಲ ಯಾಕೆ ನಾನು ಈ ರೀತಿ ಭೌತಿಕ ಜಗತ್ತಿನಲ್ಲಿ ಭೂಲೋಕದಲ್ಲಿ ಇರ್ಬೇಕು, ತಕ್ಷಣವೇ ಭಗವದ್ಧಾಮಕ್ಕೆ ಹೋಗ್ಬೋದಾಗಿತ್ತಲ್ಲ ಅಂತ ಅವರ ವ್ಯತೆ. ಸೊ ಮತ್ತೆ ಈಗ ಮುಂದೆ ಶ್ಲೋಕಗಳಲ್ಲಿ ಅವರು ಈ ರೀತಿ ನನಗೆ ಇದು ನಾನೊಂದು ದೌರ್ಭಾಗ್ಯನು, ನಾನು ಈ ರೀತಿ ಚಿಂತನೆ ಮಾಡಿದ್ದು ಬಹುಶಃ ದೇವತೆಗಳು ನನಗೆ ಕೊಟ್ಟ ಒಂದು ಮಂದಮತಿ, ಆ ರೀತಿಯೆಲ್ಲ ಈಗ ಅವ್ರು ವ್ಯತೆ ಪಡ್ತಾರೆ. ಸೊ ಯಾಕಂದ್ರೆ ಅವ್ರೀಗ ಆ ದಿವ್ಯಸ್ಥಾನ ತಲುಪಿದಾಗ ಅವ್ರಿಗೆ ಈ ಭೌತಿಕ ನೆಲೆಯ ಒಂದು ಅನುಭವ, ಅದರ ಒಂದು ಇಚ್ಛೆಗಳು, ಅದರ ಒಂದು ಇದು ಅವ್ರಿಗೆ ಇದಾಗ್ತಾ ಇದೆ. ಹಾಗೆ ಅವರು ತಮ್ಮನ್ನು ಖಂಡಿಸ್ಕೊಳ್ತಾ ಇರೋದು. ಅವರು ಇನ್ನೊಮ್ಮೆ ಓದೋಣ ಇದು ಭಾವಾರ್ಥ. ಈ ಶ್ಲೋಕದಲ್ಲಿ ಅನಾತ್ಮ್ಯಂ ಎಂಬ ಪದ ಬಹಳ ಮಹತ್ವಪೂರ್ಣವಾದದ್ದು. ಅನಾತ್ಮ್ಯ ಎಂದರೆ ಆತ್ಮದ ಕಲ್ಪನೆಯೇ ಇಲ್ಲದಿರುವುದು ಎಂದರ್ಥ. ಮನುಷ್ಯನು ಆತ್ಮವನ್ನು ಅಥವಾ ಆಧ್ಯಾತ್ಮ ನೆಲೆಯನ್ನು ಅರಿಯುವ ಮಟ್ಟಕ್ಕೆ ಬಾರದೇ ಇದ್ದರೆ ಅವನು ಮಾಡುವ ಕಾರ್ಯವೆಲ್ಲವೂ ಅಜ್ಞಾನದಿಂದ ಕೂಡಿರುತ್ತದೆ ಮತ್ತು ಇದರಿಂದ ಅವನಿಗೆ ಜೀವನದಲ್ಲಿ ಸೋಲು,
ಹುಟ್ಟದ್ದು ಎಂದು ಶಿಲ ಋಷಭದೇವರು ತಮ್ಮ ಮಕ್ಕಳಿಗೆ ಉಪದೇಶಿಸಿದ್ದಾರೆ. ಪರಾಭವಸ್ತಾವತ್ ಅಬೋಧ ಜಾತ ಯಾವನ್ನ ಜಿಜ್ಞಾಸತ ಆತ್ಮತತ್ವ. ಸೊ ಅವ್ರು ಹೇಳ್ತಾರೆ ಪರಾಭವ. ಸೊ ಪರಾಭವ ಸ್ಥಾವತ್ ಅಬೋಧ ಜಾತ. ಸೊ ನಾವೆಲ್ಲರೂ ಹುಟ್ಟೋದು ಅಬೋಧ. ಅಬೋಧ ಅಂದ್ರೆ ಬುದ್ಧಿ ಜ್ಞಾನದಿಂದ ಹುಟ್ಟಿಲ್ಲ ನಾವು, ಎಲ್ಲ ಅಜ್ಞಾನದಿಂದನೇ ಹುಟ್ಟದ್ ನಾವು. ಆದರೆ ಹುಟ್ಟಿದ ಮೇಲೂ ಕೂಡ ನಾವು ನಮ್ಮ ಜೀವನ ಪರಾಭವ, ನಮ್ಮ ಜೀವನ ವ್ಯರ್ಥ. ಯಾವಾಗ ವ್ಯರ್ಥ? ಪರಾಭವ ಸ್ಥಾವದ ಅಬೋಧ ಜಾತ ಯಾವನ್ ನ ಜಿಜ್ಞಾಸತ ಆತ್ಮತತ್ವ. ಸೊ ಹೇಳ್ತಾರೆ ಆತ್ಮತತ್ವ, ನಾವು ಅದರ ನಮ್ಮ ಅರಿವು, ನಾವ್ ಯಾರು, ನಮ್ಮ ಭಗವಂತನ ಏನು ಸಂಬಂಧ, ನಮ್ಮ ಜೀವನದ ಗುರಿ, ಇದನ್ನ ನಾವು ತಿಳಿದೇ ಇದ್ರೆ ನಮ್ಮ ಜೀವನವೇ ವ್ಯರ್ಥ. ಯಾವ ನ ಜಿಜ್ಞಾಸತ ಆತ್ಮ. ಸೊ ನಾವು ಇದರ ಜಿಜ್ಞಾಸೆ ಮಾನವ ಜನ್ಮದಲ್ಲಿ ಮಾಡ್ಲೇಬೇಕು, ಇದರ ಪ್ರಯತ್ನ ಇರ್ಲೇಬೇಕು. ಈ ಪ್ರಯತ್ನ ಬಿಟ್ಟು ಬೇರೆದೆಲ್ಲವೂ ಕೂಡ ವ್ಯರ್ಥ ಎಂದು ಋಷಭದೇವರು ತಮ್ಮ ಮಕ್ಕಳು ಉಪದೇಶಿಸಿದರು. ಧ್ರುವ ಮಹಾರಾಜನು ತಾನು ನತದೃಷ್ಟನೆಂದು ಪಶ್ಚಾತ್ತಾಪ ಪಡುವನು. ಏಕೆಂದರೆ ಯಾವುದೇ ದೇವತೆಯ ಕೈಯಲ್ಲೂ ಸಾಧ್ಯವಾಗದಂತಹ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡುವಂತಹ ಶ್ರೇಷ್ಠ ವರವನ್ನು ಕೊಡಲು ಸದಾ ಸಿದ್ಧವಾಗಿದ್ದ ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗಿ ಮೂರ್ಖತನದಿಂದ ಯಾವುದೋ ನಶ್ವರವಾದ ವಸ್ತುವನ್ನು ಬೇಡಿದೆನಲ್ಲ ಎಂದು ಮರುಗಿದ. ಮುಂದೆ ಶ್ಲೋಕಗಳಲ್ಲಿ ಅವ್ರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದು ಶ್ರೀಮಂತನ ಹತ್ರ ಹೋದಾಗ ಏನ್ ಬೇಕಾದ್ರೂ ಕೇಳ್ಬೋದು. ಶ್ರೀಮಂತನ ನಮ್ಗೆ ಒಬ್ಬ ಬಿಲಿಯನಿಯರ್ ಅವರಿದ್ರೆ ಅವರು ಕೊಡ್ಬೋದು, ಕೋಟಿಗಳು ಕೂಡ ಕೊಡ್ಬೋದು. ಅವ್ರ ಹತ್ರ ಹೋಗಿ ನಾವು ಕೆಲವು ನಾಣ್ಯಗಳು ಕೊಡಿ, ಕೆಲವು 2 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಸೊ ಹೇಳೋದು ಅದು ಸರಿಯಲ್ಲ. ಸೊ ಹಾಗೆ ಹೇಳ್ತಾರೆ, ನಾನು ಪರಮಪುರುಷ, ದೇವೋತ್ತಮ ಪರಮಪುರುಷ, ಅವನು ಏನು ಬೇಕಾದ್ರೂ ಕೊಡ್ಬೋದು. ಏನನ್ನು ಕೊಡ್ಬೋದು ಅಂದ್ರೆ ಇಲ್ಲಿ ಹೇಳ್ತಾ ಇರೋದವರು ಈ ಜನನ ಮೃತ್ಯು ಚಕ್ರದಿಂದ ಅವನು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ಇದನ್ನ ಯಾರು ಮಾಡಕ್ಕಾಗಲ್ಲ, ಯಾವ ದೇವತೆಗಳು ಮಾಡಕ್ಕಾಗಲ್ಲ. ಅವರು ಕೂಡ ಈ ಚಕ್ರ ಬಂಧನದಲ್ಲಿದ್ದಾರೆ. ಸೊ ಅದಕ್ಕೆ ಉದಾಹರಣೆಯಾಗಿ ಅವರು ಹಿರಣ್ಯಕಶಿಪುದು ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುವು ಬ್ರಹ್ಮದೇವನನ್ನು ತನಗೆ ಅಮರತ್ವ ಬೇಕೆಂದು ವರ ಕೇಳಿದನು. ಬ್ರಹ್ಮನು ತಾನೇ ಅಮರನಲ್ಲವಾದ್ದರಿಂದ ಅಂತಹ ವರ ಕೊಡಲು ಅಶಕ್ತನೆಂದು ಹೇಳುತ್ತಾನೆ. ಸೊ ಮೊದಲು ಕೇಳಿದ್ದು ಹಿರಣ್ಯಕಶಿಪು ವರ ಏನು? ಅಮರತ್ವ. ಅಮರತ್ವ ಅಂದ್ರೆ ನನಗೆ ಸಾವಿಲ್ಲ. ಸೊ ಬ್ರಹ್ಮದೇವರು ಹೇಳೋದು ನನಗೂ ಕೂಡ ಸಾವಿದೆ, ಬ್ರಹ್ಮದೇವರು ಕೂಡ 100 ವರ್ಷಗಳ ಕಾಲ ಇದೆ, ಸೊ ಹಾಗೆ ಆಗೋದಿಲ್ಲ. ಮತ್ತೆ ಹಿರಣ್ಯಕಶಿಪು ಇನ್ನೊಂದು ರೀತಿಯಲ್ಲಿ ನನಗೆ ಒಂದು ಮನುಷ್ಯನಿಂದ ಸಾವು ಬೇಡ, ಒಂದು ದೇವತೆಗಳಿಂದ ನಿನ್ನಿಂದ ಸಾವು ಬೇಡ, ನೀನು ಸೃಷ್ಟಿಸಿದ, ಯಾಕಂದ್ರೆ ಎಲ್ಲರನ್ನು ಸೃಷ್ಟಿಸಿದ್ದು ಈ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮದೇವರು. ಸೊ ಅವ್ರು ಹೇಳ್ತಾರೆ, ನೀನು ಸೃಷ್ಟಿಸಿದ ಯಾವ ಜೀವಿಯಿಂದ ಕೂಡ ನನಗೆ ಸಾವು ಬೇಡ, ಯಾವ ಆಯುಧಗಳಿಂದ ಸಾವು ಬೇಡ, ಯಾವ ದಿನದ ರಾತ್ರಿ ಹಗಲಿನಲ್ಲಿ ಸಾವು ಬೇಡ, ಎಲ್ಲಿ ಸ್ಥಳದಲ್ಲಿ ಒಳಗೆ ಹೊರಗೆ ಸಾವು ಬೇಡ. ಸೊ ಈ ರೀತಿ ಅವ್ರು ಅಟ್ಲೀಸ್ಟ್ ಅವರು ಈ ರೀತಿ ಯಾವ ಒಂದು ಸನ್ನಿವೇಶ, ಯಾವ ಒಂದು ವ್ಯಕ್ತಿ, ಯಾವ ಒಂದು ಅಸ್ತ್ರದಿಂದ ಸಾವಿಲ್ಲದೆ ಇರೋ ಇದು ಕೇಳೋದು. ಆದರೆ ಭಗವಂತನು ಇದೆಲ್ಲರಿಗಿಂತನೂ ಬುದ್ಧಿವಂತನು, ನಮಗಿಂತನೂ ಬುದ್ಧಿವಂತನು ಅವನು. ಸೊ ಹಾಗೆ ನಮ್ಮದು ಏನೇ ಒಂದು ಕಂಡೀಷನ್ಸ್ ಇದ್ರು ಭಗವಂತನು ಅದನ್ನು ಕೂಡ ಹಿಡಿದು ಅವನು ಅದನ್ನು ಪೂರೈಕೆ ಮಾಡಿದ. ಸೊ ಹಾಗೆ ಭಗವಂತನು ನರಸಿಂಹದೇವರಾಗಿ ಬಂದು ಹಿರಣ್ಯಕಶಿಪುವನ್ನು ಕೊಂದದ್ದು. ಸೊ ಹೀಗೆ ಹೇಳ್ತಾ ಇರೋದಿಗೆ ಈ ಜನನ ಮೃತ್ಯು, ಈ ಸರಪಳಿ, ಇದರಿಂದ ಹೊರಗೆ ಬರೋದು ಜೀವನದ ನಿಜವಾದ ಗುರಿ. ಸೊ ನಾನು ಅದನ್ನು ಪಡಿಬೇಕಿತ್ತಲ್ವಾ, ಅದನ್ನು ಪಡೆಯೋ ಬಿಟ್ಟು ನಾನು ಮತ್ತೆ ನನ್ನ ಜೀವನವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದೀನಲ್ಲ, ಇನ್ನು 36,000 ವರ್ಷಗಳ ಕಾಲ ನಾನು ಇಲ್ಲೇ ಉಳಿಬೇಕಲ್ಲ ನಾನು. ಸೊ ಇದರಿಂದ ಬಿಡುಗಡೆ ಕೇಳಬೇಕಿತ್ತು ನಾನು, ಯಾಕೆ ನಾನು ಇದನ್ನೇ ಮುಂದುವರಿಸ್ತಾ ಇದ್ದೀನಿ 36,000 ವರ್ಷ, 36,000, 1 ವರ್ಷ 2 ವರ್ಷ 10 ವರ್ಷ ಅಲ್ಲ, 36,000 ವರ್ಷ. ಸೊ ಅವರು ಹಾಗೆ ಅವ್ರು ವ್ಯಥೆ ಪಡ್ತಾ ಇರೋದು, ಇದು ಬೇಡ ಆಗಿತ್ತು. ಸೊ ಇವ್ರಿಗೆ ಏನ್ ಹೇಳ್ತಾರೆ, ನಮ್ಮ ಕುಂತಿದೇವಿ ಹೇಳ್ತಾರೆ, ಕೃಷ್ಣನ ನೋಡೋದ್ರಂದ್ರೆ, ಅವನನ್ನು ನೋಡೋದ್ರಿಂದ ಹೆಚ್ಚು ನಾವು ಈ ಜನನ ಮೃತ್ಯುವನ್ನು ನೋಡೋದಿಲ್ಲ. ವಿಪದ ಸಂತುತಾ ಶಶ್ವ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ಸ್ಯ ಅಪುನರ್ಭವ ದರ್ಶನಂ. ಅವ್ರು ಹೇಳ್ತಾರೆ, ಸೊ ನಿನ್ನ ದರ್ಶನ ಮಾಡೋದು ಅಂದ್ರೆ ಈ ಪುನಃ ಜನ್ಮ ಪುನಃ ಮೃತ್ಯು ಇದರ ಚಕ್ರವನ್ನು ನೋಡದೇ ಇರೋದು ಅಂತ ಹೇಳ್ತಾರೆ. ಸೊ ಹೀಗೆ ಅವ್ರಿಗೆ ನೋಡಿದ್ದಾರೆ ಭಗವಂತನನ್ನು, ನೋಡಿದ್ರು ಕೂಡ ಅವರು ಕೂಡ ಈಗ ಇನ್ನ ಇಲ್ಲೇ ಇದ್ದಾರೆ ಅಂತ ಅವರ ಒಂದು ರೀತಿಯ ವ್ಯಥೆ.
ಪರಮಪ್ರಭು ಅಂದರೆ ದೇವೋತ್ತಮ ಪರಮಪುರುಷನ್ನು ದಯಪಾಲಿಸಬಹುದೇ ಹೊರತು ಬೇರೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹರಿಂ ವಿನಾ ನ ಸೃತಿಂ ತರಂತಿ. ದೇವೋತ್ತಮ ಪರಮಪುರುಷನಾದ ಹರಿಯ ಅನುಗ್ರಹವಿಲ್ಲದೆ ಯಾರೂ ಐಹಿಕ ಜಗತ್ತಿನಲ್ಲಿ ಹುಟ್ಟು ಸಾವುಗಳ ಅವಿಚ್ಛಿನ್ನ ಪರಂಪರೆಯನ್ನು ತಡೆಯಲಾರರು ಎಂದು ಹೇಳಲಾಗಿದೆ. ಆದ್ದರಿಂದಲೇ ಪರಮಪ್ರಭುವನ್ನು ಭವಚ್ಚಿತ್ ಎಂದು ಕರೆಯಲಾಗಿದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಭವಚ್ಚಿತ್. ಓಕೆ. ಭವಚ್ಚಿದಃ ಪಾದಮೂಲಂ ಗತ್ವಾ ಯಾಚೆ ಯದಂತವತ್. ವೈಷ್ಣವ ದರ್ಶನವು ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯಲ್ಲಿ ಭಕ್ತನಿಗೆ ಎಲ್ಲ ಬಗೆಯ ಲೌಕಿಕ ಕಾಮನೆಗಳನ್ನು ನಿಷೇಧಿಸಿದೆ. ಸೊ ಶ್ರೀಲ ಪ್ರಭುಪಾದ ನಮಗೆ ಹೇಳ್ತಾ ಇರೋದು, ಸೊ ನಿಜವಾಗ್ಲೂ ಅಂದ್ರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಎಲ್ಲ ಲೌಕಿಕ ಕಾಮನೆಗಳನ್ನು ಬಿಡಬೇಕು ನಾವು. ಕೃಷ್ಣ ಪ್ರಜ್ಞೆ ಪ್ರಕ್ರಿಯೆಯಲ್ಲಿ ಭಕ್ತನಿಗೆ ಎಲ್ಲಾ ಬಗೆಯ ಲೌಕಿಕ ಕಾಮನೆಗಳನ್ನು ನಿಷೇಧಿಸಿದೆ. ವೈಷ್ಣವ ಭಕ್ತನು ಯಾವಾಗಲೂ ಅನ್ಯಾಭಿಲಾಷಿತ ಶೂನ್ಯನಾಗಿರಬೇಕು. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಸೊ ಉತ್ತಮ ಭಕ್ತಿ, ನಿಜವಾದ ಭಕ್ತಿ, ಶುದ್ಧವಾದ ಭಕ್ತಿ ಅಂದ್ರೆ ಏನ್ ಹೇಳ್ತಾರೆ? ಅನ್ಯಾಭಿಲಾಷಿತ ಶೂನ್ಯ, ಯಾವ ಅಭಿಲಾಷೆಗಳು ಯಾವ ಇಚ್ಛೆಗಳು ಇರಬಾರದು. ಜ್ಞಾನ ಕರ್ಮಾದಿ ಅನಾವೃತ. ಸೊ ಯಾವ ಒಂದು ಜ್ಞಾನದ ಅಪೇಕ್ಷೆ, ನಾನು ಇದು ಮಾಡೋದ್ರಿಂದ ಈ ರೀತಿಯ ಒಂದು ನನಗೆ ಜ್ಞಾನ ಸಿಗ್ಬೇಕು, ಇಲ್ಲಾಂದ್ರೆ ಈ ರೀತಿಯ ಒಂದು ಕರ್ಮದ ಫಲ ಸಿಗ್ಬೇಕು ಅಂತ ಜ್ಞಾನ ಕರ್ಮ ಅನಾವೃತ. ಆನುಕೂಲ್ಯನ ಕೃಷ್ಣಾನುಶೀಲನ, ಅನುಕೂಲವಾಗಿ ಕೃಷ್ಣನಿಗೆ ತೃಪ್ತಿ ಪಡಿಸುವ ರೀತಿಯಲ್ಲಿ ಆನುಕೂಲ್ಯನ ಕೃಷ್ಣಾನುಶೀಲನ, ನಮ್ಮ ಭಕ್ತಿಯ ಅದರ ಅಭ್ಯಾಸ, ಅನುಕೂಲ್ಯನ ಕೃಷ್ಣಾನುಶೀಲನ. ಆ ಭಕ್ತಿಯು ಉತ್ತಮ ಭಕ್ತಿ, ಅದು ಶುದ್ಧ ಭಕ್ತಿ. ಅಂದರೆ ಕಾಮ್ಯ ಕರ್ಮಗಳ ಪ್ರತಿಫಲಾಪೇಕ್ಷೆಯಂತಹ ಇಲ್ಲವೇ ಅನುಭವಗಮ್ಯ ದಾರ್ಶನಿಕ ಮನಕಲ್ಪನೆಯಂತಹ ಲೌಕಿಕ ಕಾಮನೆಗಳು ಇರಕೂಡದು. ಧ್ರುವ ಮಹಾರಾಜನಿಗೆ ವಾಸ್ತವವಾಗಿ ವೈಷ್ಣವೋತ್ತಮರಾದ ನಾರದ ಮುನಿಗಳಿಂದ ಓಂ ನಮೋ ಭಗವತೆ ವಾಸುದೇವ ಎಂಬ ಮಂತ್ರದ ಉಪದೇಶವಾಗಿತ್ತು. ಸೊ ಆಕ್ಚುಲಿ ನಮಗೆ ಹರೇ ಕೃಷ್ಣ ಮತ ಸಿಗ್ತಾ ಇದೆ ಅಂದ್ರೆ ಇದು ಕೂಡ ನಮಗೆ ಭಾಗ್ಯನೇ. ಏನ್ ಹೇಳ್ತಾರೆ? ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿಲತಾ ಬೀಚ್. ಸೊ ನಮಗೆ ಹೀಗೆ ಇವರಿಗೆ ವೈಷ್ಣವ ಮಂತ್ರ, ಇಲ್ಲಿ ವಿಷ್ಣು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಸಿಗ್ತಾ ಇದೆ. ಅದೇ ರೀತಿ ನಮಗೂ ಕೂಡ ಈ ಹರೇ ಕೃಷ್ಣ ಮಂತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಇದರ ಭಗವಂತನ ಕೃಪೆ, ಶುದ್ಧ ಭಕ್ತರು ಆಚಾರ್ಯರ ಕೃಪೆ, ಅವರಿಂದ ನಮಗೆ ಸಿಕ್ಕಿದ್ದು. ಇಲ್ಲಾಂದ್ರೆ ನಮ್ಮ ಸ್ಥಿತಿ ಏನು? ಬ್ರಹ್ಮಾಂಡ ಭ್ರಮಿತೆ. ಬ್ರಹ್ಮಾಂಡ ಅಂದ್ರೆ ಭ್ರಮಣ, ಮೇಲೆ ಲೋಕಗಳು, ಕೆಳಗೆ ಲೋಕಗಳು, ಬೇರೆ ಬೇರೆ ದೇಹಗಳು, ಮನುಷ್ಯರು, ಪ್ರಾಣಿಗಳು, ಬೇರೆ ಬೇರೆ ದೇವತೆಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಕ್ರಿಮಿಗಳು. ಸೊ ಹೀಗೆ ನಾವು ನಮ್ಮ ಪ್ರಯಾಣ ನಡೀತಾ ಇದೆ. ಸೊ ಹೇಗೋ ಈಗ ನಮಗೆ ಏನೋ ಒಂದು ಸೌಭಾಗ್ಯದಿಂದ ಈಗ ನಮಗೆ ಇಲ್ಲಿ ಇವರಿಗೆ ಓಂ ನಮೋ ಭಗವತೆ ವಾಸುದೇವಾಯ ಸಿಗದಾಗೆ ನಮಗೆ ಒಂದು ಹರೇ ಕೃಷ್ಣ ಮಂತ್ರ ಸಿಕ್ಕಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ಮಂತ್ರವನ್ನು ವಿಷ್ಣು ಮಂತ್ರವೆಂದು ಕರೆಯುತ್ತಾರೆ, ಏಕೆಂದರೆ ಈ ಮಂತ್ರವನ್ನು ಜಪಿಸುತ್ತಿದ್ದರೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ. ಸೊ ಹರೇ ಕೃಷ್ಣ ಮಂತ್ರ, ಇದರಿಂದ ನಮಗೆ ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ, ಈ ಗೋಲೋಕಧಾಮ, ಅತಿ ಉನ್ನತ ಧಾಮವಾದ ಗೋಲೋಕದಿಂದ ಈ ಮಂತ್ರವು ಬಂದಿರೋದು ನಮ್ಮನ್ನು ಆ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೆ. ವೈಷ್ಣವೋತ್ತಮರಿಂದ ವಿಷ್ಣು ಮಂತ್ರದ ಉಪದೇಶ ಪಡೆದು ತಾನು ಐಹಿಕ ಲಾಭಗಳಿಗೆ ಆಸೆ ಪಟ್ಟನಲ್ಲ ಎಂಬ ಧ್ರುವ ಮಹಾರಾಜನು ಪಶ್ಚಾತ್ತಾಪ ಪಡುತ್ತಾನೆ. ಸೊ ನಮಗೂ ಕೂಡ ಭಗವಂತನ ನಾಮವನ್ನು ಹೇಳುವಾಗ ಒಂದು ಅಪರಾಧ ಅಂತ ಹೇಳ್ತಾರೆ, 8ನೇ ಅಪರಾಧ, ಟು ಮೇಂಟೈನ್ ಮೆಟೀರಿಯಲ್ ಅಟ್ಯಾಚ್ಮೆಂಟ್, ಭೌತಿಕ ವ್ಯಾಮೋಹವನ್ನು ನಾವು ಮುಂದುವರಿಸುವುದು, ಅದು ಒಂದು ಅಪರಾಧ ಅಂತಾನೆ ಭಗವಂತನ ನಾಮವನ್ನು ಹೇಳೋದ್ರಲ್ಲಿ ಅಪರಾಧ ಅಂತಾನೆ ಹೇಳಿದೆ. ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾ ಅದರ ಮುಂಚೆ ವೈಷ್ಣವೋತ್ತಮರಿಂದ ವಿಷ್ಣು ಮಂತ್ರದ ಉಪದೇಶ ಪಡೆದು ತಾನು ಐಹಿಕ ಲಾಭಗಳಿಗೆ ಆಸೆ ಪಟ್ಟೆನಲ್ಲ ಎಂದು ಧ್ರುವ ಮಹಾರಾಜನು ಪಶ್ಚಾತ್ತಾಪ ಪಡುತ್ತಾನೆ. ಅವನು ಮರುವುದಕ್ಕೆ ಅದು ಇನ್ನೊಂದು ಕಾರಣ. ಭಗವಂತನ ಅವ್ಯಾಜೀಕರಣೆಯಿಂದಾಗಿ ವಿಷ್ಣು ಮಂತ್ರದ ಫಲ ದೊರೆತರೂ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾ ಐಹಿಕ ಲಾಭಗಳಿಗೆ ಹೆಣಗಾಡಿದ್ದು ಎಂತಹ ಮೂರ್ಖತನ ಎಂದು ಕೊರಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ನಾವೆಲ್ಲರೂ ಎಲ್ಲ ಐಹಿಕ ಕಾಮನೆಗಳಿಂದ ಸಂಪೂರ್ಣವಾಗಿ
ಮುಕ್ತರಾಗಿರಬೇಕು. ಇಲ್ಲದಿದ್ದರೆ ನಾವು ಧ್ರುವ ಮಹಾರಾಜನಂತೆ ವ್ಯಥೆ ಪಡಬೇಕಾಗುತ್ತದೆ. ಸೊ ಕುಂತಿ ಮಹಾರಾಣಿ ಅವ್ರ ಪ್ರಾರ್ಥನೆಗಳು ಬರುತ್ತೆ. ಅಲ್ಲಿ ಅವರು ಭಗವಂತನಿಗೆ ಮೊದಲಿಗೆ ಹೇಳ್ತಾರೆ, ಕುಂತಿದೇವಿ, ಕೃಷ್ಣ ನೀನು ನಮ್ಮನ್ನ ಬಿಟ್ಟು ಹೋಗ್ಬೇಡ. ಯಾಕಂದ್ರೆ ಕೃಷ್ಣನು ಇವರ ಪರವಾಗಿ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿ ಧರ್ಮರಾಜನಿಗೆ ರಾಜ್ಯವನ್ನು ಕೊಟ್ಟರು. ಸೊ ಆಗ ಕುಂತಿದೇವಿ ಹೇಳ್ತಾರೆ, ಒಂದು ಇಷ್ಟೋರ್ ಕಾರಣ ಹೇಳ್ತಾ ಅವರು ಇನ್ನ ನಮ್ಮ ಶತ್ರುಗಳ ಅವರ ನೆಂಟರಿದ್ದಾರೆ, ಅವರು ಇನ್ನ ನಮ್ಮ ಮೇಲೆ ಶತ್ರುತ್ವದಲ್ಲಿದ್ದಾರೆ. ಸೊ ಹಾಗೆ ನಾವು ಎಲ್ಲ ಭಯಗಳಿಂದ ನಾವು ದೂರ ಅಲ್ಲ. ಸೊ ಏನೋ ಹೀಗೆ ಕಾರಣಗಳು ಕೊಡ್ತಾ ಕುಂತಿದೇವಿ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ. ಮತ್ತೆ ಕುಂತಿದೇವಿಗೆ ಅವರ ಮಕ್ಕಳ ಮೇಲೆ ವ್ಯಾಮೋಹ, ಹಾಗೆಯೇ ಅವರ ತಾಯಿ ತಂದೆಯರ ಕಡೆ ಯಾದವರ ಮೇಲೆ ಕೂಡ ಅವ್ರಿಗೆ ವ್ಯಾಮೋಹ ಇದೆ. ಸೊ ಅವ್ರು ಹೇಳ್ತಾರೆ, ಕೃಷ್ಣ ಅವರ ಹತ್ರ ಹೋಗ್ಬೇಕು, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ನಮಗೆ ಕೃಷ್ಣನ ಸಂಪರ್ಕ ಇಲ್ಲ. ಸೊ ಹಾಗೆ ಹೇಳ್ತಾರೆ, ಅವ್ರಿಗೆ ಒಂದು ಕಡೆ ತಮ್ಮ ಮಕ್ಕಳ ಮೇಲೆ ವ್ಯಾಮೋಹ, ಇನ್ನೊಂದು ಕಡೆ ಅವರ ತವರು ಮನೆ ಮೇಲೆ ವ್ಯಾಮೋಹ. ಸೊ ಹಾಗೆ ಅವರು ಕೃಷ್ಣನು ಇಲ್ಲಿರ್ಬೇಕಾ ನಮ್ಮ ಜೊತೆಗೆ, ಇಲ್ಲ ಕೃಷ್ಣನು ಅವ್ರ ಜೊತೆ ಅಲ್ಲಿರ್ಬೇಕಾ. ಸೊ ಈ ರೀತಿ ಅವರ ಮನಸ್ಸು ಒಂದು ರೀತಿ ಗೊಂದಲ. ಕೊನೆಗೆ ಹೇಳ್ತಾರೆ ಅವರು, ನನಗೆ ಕೃಷ್ಣ ಇವರ ಎರಡರ ಮೇಲೆ ಇರುವ ಒಂದು ಬಂಧನ ಅದನ್ನು ನೀನು ಕಡಿದು. ಅವರು ಕೇಳೋದವರು ಯದುಗಳ ಮೇಲೂ ಇರ್ಬೋದು, ಪಾಂಡವರ ಮೇಲೂ ಇರ್ಬೋದು, ನನಗೆ ಏನಿದೆ ವ್ಯಾಮೋಹ ಇದೆ, ಒಂದು ಬಂಧನ ಇದೆ. ಸೊ ಅದನ್ನ ಚಿಂದಿ, ಅದನ್ನ ನೀನು ಅದನ್ನ ಕಟ್ ಮಾಡ್ಬಿಡು, ಅದನ್ನ ಬಿಡಿಸ್ಬಿಡು ಅದನ್ನ. ಸೊ ನನಗೆ ನಿನ್ನ ಮೇಲೆ ಹೇಗೆ ಒಂದು ಗಂಗೆ ಅದು ಸಮುದ್ರ ಕಡೆಗೆ ಹರಿಯುತ್ತೆ, ಅದೇ ರೀತಿ ನಾನು ಕೂಡ ಆಕರ್ಷಣೆ ನಿನ್ನ ಮೇಲೆ ಮಾತ್ರ ಇರಲಿ, ನನಗೆ ಯಾವುದೋ ಒಂದು ಬಂಧನ ಬೇಡ ಅಂತ ಕುಂತಿದೇವಿ ಅವ್ರಿಗೂ ಒಂದು ಸಮಯದಲ್ಲಿ ಒಂದು ಗೊಂದಲ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ವ್ಯಾಮೋಹ, ಅಟ್ಯಾಚ್ಮೆಂಟ್, ನನ್ನ ಮಕ್ಕಳಿಗೆ ರಕ್ಷಣೆ ಆಗ್ಬೇಕು. ಆದ್ರೆ ನನ್ನ ಮಕ್ಕಳಿಗೆ ರಕ್ಷಣೆ ಆಗ್ಬೇಕು, ಕೃಷ್ಣ ಇಲ್ಲಿರ್ಬೇಕು ಅಂದ್ರೆ ಕೃಷ್ಣ ಅಲ್ಲಿ ಯದುವಂಶದ ಜೊತೆಗಿಲ್ಲ. ಸೊ ಅವರಿಂದ ದೂರ ಇದ್ದಾನೆ. ಸೊ ಅವ್ರ ಮೇಲೂ ಕೂಡ ಇವ್ರಿಗೆ ಅಟ್ಯಾಚ್ಮೆಂಟ್, ನನ್ನ ತವರು ಮನೆ ಎಷ್ಟಿದೆ. ಸೊ ಹೀಗೆ ಹೇಳ್ತಾರೆ, ಹೀಗೆ ಒಂದು ಗೊಂದಲ ಅವ್ರಿಗೆ. ಈ ಗೊಂದಲದಲ್ಲಿ ಅವ್ರು ಕೊನೆಗೆ ಕೃಷ್ಣನಿಗೆ ಹೇಳೋದು, ನನಗೆ ಇದೆರಡೂ ಬೇಡ, ನನಗೆ ಸ್ನೇಹ ಪಾಶಂ ಇಮಂ ಚಿಂದಿ. ಈ ಸ್ನೇಹ ಇದೇನಿದೆ, ಇದು ಭೌತಿಕ, ಇದೊಂದು ಪಾಶ, ಇದೊಂದು ಗಂಟು, ಇದನ್ನು ನೀನು ಛಿದ್ರ ಮಾಡಿದನ್ನ ಬಿಡಿಸ್ಬಿಡ್ರಿ ಇದನ್ನ. ಸೊ ಹಾಗೆ ಕತ್ತರಿಸಿ ಹಾಕು ಇದನ್ನ ಅಂತ ಅವ್ರು ಕೇಳ. ಸೊ ಕೊನೆಗೆ ಇದು ಶುದ್ಧ ಭಕ್ತಿಯ ನೆಲೆಯಲ್ಲಿ ಕೃಷ್ಣನ ಮೇಲೆ ಮಾತ್ರ ನಮಗೆ ಮನಸ್ಸಿರ್ಬೇಕು, ಕೃಷ್ಣನ ಮೇಲೆ ಮಾತ್ರ ಆಕರ್ಷಣೆ ಇರಬೇಕು, ಬೇರೆದೆಲ್ಲವೂ ನಮಗೆ ಬಿಡ್ಬೇಕು ನಾವು. ಸೊ ಭಕ್ತಿಯ ಪ್ರಕ್ರಿಯೆಯಲ್ಲೂ ಕೂಡ ನಮಗೆ ಭಗವಂತನ ಶ್ರವಣ ಮಾಡ್ತಾ 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 ಏನಾಗುತ್ತೆ, ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರ. ಸೊ ಹೇಳ್ತಾರೆ, ಆಗ ನಾವು ತಮೋಗುಣ ರಾಜಸಗುಣದಿಂದ ಸತ್ವಗುಣಕ್ಕೆ ಬಂದು ಮತ್ತೆ ಭಗವಂತನ ಜ್ಞಾನ ತಿಳಿದ್ಮೇಲೆ ಆಮೇಲೆ ನಾವೇ ಸಹಜವಾಗಿ ಭಗವಂತನಿಗೆ ಕೇಳೋದು, ಮತ್ತೆ ಭಗವಂತನು ಅನುಗ್ರಹಿಸೋದು ಏನು, ಈ ಎಲ್ಲ ಸಂಶಯಗಳು ಮತ್ತೆ ಈ ಎಲ್ಲ ಕರ್ಮಗಳ ಬಂಧನದಿಂದ ನಮಗೆ ಈ ರೀತಿ ಅಂಧಕಾರದಲ್ಲಿ ಈ ರೀತಿ ವ್ಯಾಮೋಹ. ಸೊ ಅದೆಲ್ಲವೂ ಕೂಡ ಹೋಗುತ್ತೆ ಅಂತ ಹೇಳಿ ಆ ಸ್ಥಿತಿಯಲ್ಲಿ ಹೋಗುತ್ತೆ ಅದು. ಆದ್ರೆ ಆ ಸ್ಥಿತಿಯಲ್ಲಿ ಹೋಗೋದಕ್ಕಿಂತ ನಾವು ಕೂಡ ಈಗ ಪ್ರಾರ್ಥನೆ ಭಗವಂತನಿಗೆ ಕೇಳಬೇಕಾಗುತ್ತೆ. ಭಗವಂತನ ನಮ್ಮಿಂದ ಬಲಾತ್ಕಾರವಾಗಿ ಮಾಡ್ಬೋದು, ಆದ್ರೂ ಕೂಡ ನಾವು ಕೂಡ ಕೇಳ್ಬೇಕಾಗುತ್ತೆ, ನಾವು ಕೇಳ್ಬೇಕು. ಹರೇ ಕೃಷ್ಣ. ಯಾರಾದ್ರೂ ಇನ್ನೇನಾದ್ರೂ ಸೇರಿಸ್ತೀರಾ, ಏನಾದ್ರು ಹೇಳ್ತೀರಾ ಹೇಳ್ಬೋದು. ಕೃಷ್ಣ ಗಂಧ ಅನುವಾದ ಓದ್ತೇನೆ, ಒಂದ್ 2-3 ಶ್ಲೋಕಗಳು. ಇವರ ವ್ಯತೆ. ಉನ್ನತ ಲೋಕದಲ್ಲಿರುವ ಪ್ರಭುಜಿ, ದೇವತೆಗಳೆಲ್ಲರೂ. ಹರೇ ಕೃಷ್ಣ. ಪ್ರಭುಜಿ 29 ಸ್ವಲ್ಪ ವಿವರಿಸಿ ಪ್ರಭುಜಿ. ಯಾರು ಮಾತಾಜಿ? 29 ಶ್ಲೋಕ ಅದು ಮೊನ್ನೆ ಓದಿಸಿದಿರಿ. ದೊಡ್ಡ ಭಾವಾರ್ಥ. ಹೌದು, ಓದಿ ಆಗಿದೆ, ವಿವರಿಸ್ಲಿಲ್ಲ ಅಷ್ಟೇ. ಮೈತ್ರೇಯರು ಹೇಳೋದು ಮೊದಲಿಗೆ. ಮೈತ್ರೇಯರು ಹೇಳೋದಂದ್ರೆ ಅವರು ಧ್ರುವ ಮಹಾರಾಜನ್ ಸಿಕ್ತು, ಆದ್ರೂ ಕೂಡ ಅವ್ರಿಗೆ ವ್ಯತೆ ಆಯ್ತು. ಈಗ ಧ್ರುವ ಮಹಾರಾಜರ ಬಾಯಲ್ಲೇ ಕೇಳ್ತಾ ಇದೀವಿ ನಾವು. ಅದ್ರ ಮುಂಚೆ ಇವ್ರು ಹೇಳಿದ್ರು, ಮೈತ್ರೇಯರು ಹೇಳಿದ್ರು,
ಮಲತಾಯಿ ಕ್ರೂರವಾದ ವಾಗ್ಬಾಣಗಳಿಂದ ಧ್ರುವ ಮಹಾರಾಜನ ಹೃದಯ ತುಂಬಾ ನೊಂದಿತ್ತು. ಅವನು ತನ್ನ ಜೀವನದ ಗುರಿಯನ್ನು ಗೊತ್ತುಪಡಿಸಿಕೊಂಡ ಮೇಲೂ ಆಕೆಯ ದುರ್ನಡತೆಯನ್ನು ಮರೆಯಲಿಲ್ಲ. ಭಕ್ತಿ ಸೇವೆ ಮುಗಿದ ಮೇಲೆ ದೇವೋತ್ತಮ ಪರಮಪುರುಷನು ತನ್ನ ಕಣ್ಣ ಮುಂದೆ ಅವತರಿಸಿದಾಗಲೂ ಅವನ ಇಹಲೋಕದಿಂದ ಮುಕ್ತಿಯನ್ನು ಬೇಡಲಿಲ್ಲ. ಬದಲಿಗೆ ತನ್ನ ಮನಸ್ಸಿನಲ್ಲಿ ಲೌಕಿಕವಾದ ಅಪೇಕ್ಷೆಗಳನ್ನು ಇಟ್ಟುಕೊಂಡಿದ್ದಕ್ಕೆ ಅವನಿಗೆ ನಾಚಿಕೆಯಾಯಿತು. ಸೊ ಭೌತಿಕ ನೆಲೆ ಹೀಗೆ. ಸೊ ಭೌತಿಕ ನೆಲೆಯಲ್ಲಿರುವಾಗ ನಮಗೆ ಇದು ಸೇಡು, ಈ ಕ್ರೋಧ ಇದು ಇರುತ್ತೆ. ಇದು ಶಿಲ ಪ್ರಭುಪಾದನ ಕೆಲವು ಶ್ಲೋಕಗಳಿಂದ ಕೇಳಿದ್ದು, ನಾವು ಏನು ಇದಿಲ್ಲದೆ ನಮ್ಮ ಶತ್ರುಗಳಾಗಿ ಬಿಡಿ, ಯಾರಿಗೂ ಕೂಡ ನಾವು ಇದು ಆ ಥರ ಇನ್ಸಲ್ಟ್, ಅವಮಾನವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಈ ರೀತಿ ಧ್ರುವ ಮಹಾರಾಜರು ಮೊದಲಿಗೆ ಅವ್ರು ಹೇಳ್ತಾ ಇದ್ದು, ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರೋದು, ರಾಜಕುಮಾರ. ಸೊ ಕ್ಷತ್ರಿಯ ಗುಣಗಳಿದೆ ಭಗವದ್ಗೀತೆಯಲ್ಲಿ, ಶೌರ್ಯ, ಮತ್ತೆ ಯುದ್ಧೇ ಚಾಪ್ಯ ಪಲಾಯನಂ. ಸೊ ಕ್ಷತ್ರಿಯ ಗುಣಗಳು ಹಾಗೆ ಹೆಚ್ಚು ರಾಜಸ ಗುಣಗಳು ಅದರಲ್ಲಿ, ಕ್ಷತ್ರಿಯ ಇದರಲ್ಲಿ. ಸೊ ಅದರಲ್ಲಿ ಅಸಹಜವಾಗಿ ಇದಿರುತ್ತೆ, ಗುಣಗಳಿರುತ್ತೆ ಕ್ಷತ್ರಿಯ ರಜೋಗುಣ. ಸೊ ಇವರು ಆ ಭಾವನೆಯಲ್ಲಿದ್ದರು, ಆ ಭಾವನೆಯಿಂದನೇ ಶುರು ಮಾಡಿದ್ರು. ಆ ಭಾವನೆಯಿಂದಲೇ ಇದ್ದು ನಾರದ ಮುನಿಗಳು ಅವರ ಉಪದೇಶ ಇತ್ತು. ನಾರದ ಮುನಿಗಳು ಮೊದಲಿಗೆ ಇವರು ಉಪದೇಶ ಹೇಳಿದ್ದು, ನೀನು ಇದನ್ನು ಮರೆತು ಬಿಡು, ಇದು ಎಷ್ಟಾದ್ರೂ ಇದು ಭೌತಿಕವಾದದ್ದೇ, ಇದು ಈ ರೀತಿ ಸೇಡು, ಈ ರೀತಿಯ ಒಂದು ಇದು. ಸೊ ನೀನು ಅವ್ರನ್ನ ಕ್ಷಮಿಸ್ಬಿಡು. ಸೊ ಆ ರೀತಿ ಅವ್ರಿಗೆ ಕೂಡ ಉಪದೇಶ ಕೊಟ್ಟಿದ್ದಿದೆ ನಾರದರು. ಆದರೂ ಕೂಡ ಇವ್ರು ನಿರಾಕರಿಸಿ ಇವಾಗ ಮುಂದೆ ಅದು ವ್ಯಥೆ ಪಡ್ತಾರೆ. ಧ್ರುವ ಮಹಾರಾಜರು ಆ ರೀತಿಯ ನನಗೆ ನಾರದ ಮುನಿಗಳು ಉಪದೇಶ ಕೊಟ್ಟಿದ್ದು ಕೂಡ ನಾನು ಕೇಳಿಲ್ಲ ನಾನು. ಅವರ ಮೊದಲ ಉಪದೇಶ ಇದ್ದದ್ದು ಅವರನ್ನು ಕ್ಷಮಿಸ್ಬೇಡು ಅಂತ. ಆದ್ರೆ ಹೇಳೋದು ಇವ್ರು ಆಗ್ಲೂ ಕೂಡ ಕ್ಷಮಿಸಿಕ್ ಆಗ್ಲಿಲ್ಲ. ಅವರ ತಾಯಿಯ ಇದು ಕೂಡ ಉಪದೇಶ ಕೂಡ ಹಾಗೆ ಇತ್ತು ಅವರಿಗೆ. ಅವರ ತಾಯಿಯ ಉಪದೇಶನು ಒಂದು ರೀತಿ ನಿನ್ನ ಮಲತಾಯಿ ಹೇಳಿದ್ದು ತಪ್ಪಲ್ಲ, ಏನ್ ಮಾಡೋದು, ನಿನ್ನ ಒಂದು ಕರ್ಮದಿಂದ, ನನ್ನ ಒಂದು ದೌರ್ಭಾಗ್ಯದಿಂದ ನಿನಗೆ ಆ ರೀತಿಯ ಸ್ಥಿತಿ ಇದೆ, ಇದನ್ನು ಸ್ವೀಕರಿಸು, ಅವರನ್ನ ದ್ವೇಷಿಸಬೇಡ ಅಂತ ಅವ್ರ ತಾಯಿ ಇದು ಕೂಡ ಹೇಳಿದ್ರು. ಆದ್ರೆ ಅವ್ರ ತಾಯಿ ಕೂಡ ನೋಡಿದ್ದು ಧ್ರುವನಿಗೆ ಆದ್ರೂ ಸಹಿಸಕ್ಕಾಗ್ತಾ ಇಲ್ಲ. ಸೊ ಹಾಗೆ ಅದೇ ಒಂದು ರೀತಿಯಲ್ಲಿ ನಾರದ ಮುನಿಗಳು ಕೂಡ ನೋಡಿದ್ದು ಧ್ರುವನಿಗೆ ಅದನ್ನ ಸಹಿಸಕ್ಕಾಗ್ತಾ ಇಲ್ಲ. ಸೊ ಮತ್ತೆ ಅವನ ಇಚ್ಛೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಅವರು ಹೇಗೆ ಇದ್ರು ಭಗವಂತನು ಏನು ಕೂಡ ಮಾಡ್ಬೋದು, ಅಸಾಧ್ಯವನ್ನು ಸಾಧ್ಯವಾಗಿ ಮಾಡ್ಬೋದು ಅವನು. ಸೊ ಅವರ ಹತ್ರನೇ ಸೊ ಅಂತ ಅವರು ತಾಯಿನೂ ಕೂಡ ನಿರ್ದೇಶಿಸಿದ್ದು ಧ್ರುವ ಮಹಾರಾಜನಿಗೆ, ಅವರ ಗುರುಗಳಾದ ನಾರದರು ಕೂಡ ನಿರ್ದೇಶಿಸಿದ್ದು. ಸೊ ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಪ್ರಭುಜಿ, ಇದೊಂದು ಪೂರಕ ಮಾಹಿತಿ. ಇನ್ನು ಈ ವ್ಯಾಸ ಮಹಾಭಾರತ ಇದು ಭಾಗವತ ಬಂದ ಮೇಲೆ ಆಮೇಲೆ 15ನೇ ಶತಮಾನದಲ್ಲಿ ಇವರು ನಾರಾಯಣ ಭಟ್ಟತಿರಿ ಅಂತೇಳಿ ಅವರು ಅಪ್ರತಿಮ ಭಕ್ತರು. ಅವರು ನಾರಾಯಣೀಯಂ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಅವರು ಗುರುವಾಯೂರಪ್ಪನ ಅಪ್ರತಿಮ ಭಕ್ತ ಇದ್ದ, ಅವರು ಅದನ್ನ ರಚನೆ ಮಾಡಿ ಅದರಲ್ಲಿ ಈ ಮಹಾಭಾರತದಲ್ಲಿ 18,000 ಶ್ಲೋಕ ಇದ್ರೆ ಅವರು 1036 ಶ್ಲೋಕಕ್ಕೆ ಅದನ್ನ ಭಾಗವತದ್ದೇ ಆಕ್ಚುಲಿ ನಾರಾಯಣಿ. ಅದರಲ್ಲಿ ಏನಾಗಿದೆ, ಅದರಲ್ಲಿ 2 ಪಾಯಿಂಟ್ ಬಂದಿದೆ. ಈ ಧ್ರುವನ ವಿಷಯದಲ್ಲಿ 2 ಪಾಯಿಂಟ್ ಬಂದಿದೆ. ಒಂದನೇದು ಏನು ಅಂದ್ರೆ, ನಾರದ ಮಹರ್ಷಿಗಳು ಧ್ರುವನಿಗೆ ಉಪದೇಶ ಮಾಡುವಾಗ ಒಂದು ಉಪದೇಶ ಮಾಡಿದ್ರಂತೆ. ಇದನ್ನ ನಾರಾಯಣ ಭಟ್ಟತಿರಿಯರವರು ಅವರು ಇದರಲ್ಲಿ ಬರೆದಿದ್ದಾರೆ ಶ್ಲೋಕದಲ್ಲಿ. ಭಗವಂತನ ಪಾದಾರವಿಂದ ಸಾಕ್ಷಾತ್ಕಾರ ಆದ್ರೆ ನೀನು ಏನು ಕೇಳೋದನ್ನೇ ಬೇಕಾಗಿಲ್ಲ, ಅವರು ನಿಮ್ಗೆ ಚತುರ್ವಿಧ ಪುರುಷತ್ವವನ್ನು ಅವರೇ ಅವರಾಗೆ ನಿಮಗೆ ಅದನ್ನ ಮಾಡ್ಬಿಡ್ತಾರೆ ಅಂತ ಹೇಳಿ ಅವರು ಹೇಳಿರ್ತಾರೆ ಗುರು ಉಪದೇಶ. ಆಮೇಲೆ ಏನಾಗುತ್ತೆ ಅಂದ್ರೆ, ಈ ಧ್ರುವ ಮಹಾರಾಜರು ಅವರು ಭಟ್ಟತಿರಿ ಹೇಳೋದೇನು ಅಂತಂದ್ರೆ, ಧ್ರುವಮಾಚಾರ್ಯ ಭಗವಂತ ಪ್ರತ್ಯಕ್ಷ ಆದಾಗ ನನಗೆ ಸದಾ ನಿನ್ನ ಸತ್ಸಂಗವನ್ನು ಕೊಡುವಂತ ಕೇಳಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಅವರು ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ, ಮೊದಲಿಗೆ ಅವರು ಈ ರಾಜ್ಯಭಾರ ಮಾಡಿ 36 ವರ್ಷ ಮಾಡುವಾಗ ಅವರಿಗೆ ಸದಾ ಎಲ್ಲಾ ವಿಧವಾದಂತ ಸತ್ಸಂಗ. ಅದಾದ್ಮೇಲೆ ಧ್ರುವ ನಕ್ಷತ್ರ ಪದವಿಗೆ ಹೋದಾಗ ಧ್ರುವ ನಕ್ಷತ್ರ ಪದವಿಯನ್ನ ಸಪ್ತರ್ಷಿ ಮಂಡಲದ ಮಧ್ಯದಲ್ಲಿದೆ. ಸಪ್ತರ್ಷಿ ಮಂಡಲನು ಅಚಲ, ಧ್ರುವ ಪದವಿನೂ ಅಚಲ. ಇದು ಒಟ್ಟು 100 ಬ್ರಹ್ಮನ ಆಯುಷ್ಯ. ಸೊ ಅದಾದ್ಮೇಲೆ ಮೋಕ್ಷನ ಆಗ್ಲೇ ಅವರು ಗ್ರಾಂಟ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಇದು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಬರೀ ಪಾದಾರವಿಂದದಲ್ಲಿ ನಿಮಗೆ ಪಾದ ಸಾಕ್ಷಾತ್ಕಾರ ಅವ್ರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೀನು ಕೇಳಲೇ ಬೇಕಾಗಿಲ್ಲ ಅಂತ ಹೇಳಿ ಅವರು
ಅದನ್ನ ಇವರು ನಾರಾಯಣ ಭಟ್ಟತಿರಿಯವರು ಅದನ್ನ ಇದ್ ಮಾಡಿ ಅದ ಶ್ಲೋಕದಲ್ಲಿ ಅದನ್ನ ಬರೆದಿದ್ದಾರೆ. ಅಂದ್ರೆ ಇದರಲ್ಲಿ ವ್ಯಥೆ ಪಡ್ಲಿಕ್ಕೆ ಅಂದ್ರೆ ಭಗವಂತನು ಯಾರಿಗಾರು ಸಾಧನೆ ಮಾಡಿಸ್ಬೇಕಾದ್ರೆ ಆ ಭಗವಂತನೇ ಶರೀರ ಭೂತ ಉದ್ಭೋಗ್ಧ ಅಂತ ಹೇಳಿ ಶರೀರ ಭೂತದಲ್ಲಿ ಅವರೇ ಇರೋದು. ಅವರು ಧ್ರುವನ ಮುಖಾಂತರವಾಗಿ ಯಾವ ಯಾವ ಪುರುಷಾರ್ಥಗಳು ಬರೀ ಪಾದ ಸಾಕ್ಷಾತ್ ಸಿಗುತ್ತೆ ಅಂತೇಳಿ ಒಂದು ಜಗತ್ತಿಗೆ ತೋರಿಸೋದಕ್ಕೆ ಅವ್ರದೇ ಸಂಕಲ್ಪ. 36 ವರ್ಷ ಮಾಡ್ಬೇಕು, ಆಮೇಲೆ ದ್ರೌಪದಿಗೆ ಹೋಗ್ಬೇಕು, ಅಲ್ಲಿ 100 ವರ್ಷ ಇವರು ಇದೆಲ್ಲ ಇರ್ಬೇಕು ಅಂತೇಳಿ. ಸೊ ಹಾಗೆ ಭಗವತ್ ಸಂಕಲ್ಪದ ಮುಖಾಂತರವಾಗಿ ಭಗವತ್ ಸಾಕ್ಷಾತ್ಕಾರ ಯಾರಿಗಾರು ಆಗಿರೋರಿಗೆ ಅವರೇ ಸಂಕಲ್ಪ ಮಾಡಿ 4 ಕೊಟ್ಟಿರ್ತಾರೆ ಅಂತೇಳಿ, ಮೋಕ್ಷವನ್ನು ಕೊಟ್ಟಿದ್ದಾರೆ. ಆದ್ರೆ 3 ವರ್ಷ ಆದ್ಮೇಲೆ ಅಂತೇಳಿ ಇವರು ಭಟ್ಟತಿರಿಯವರು ಅವ್ರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದು ನಾರಾಯಣೀಯದಲ್ಲಿ ಇದೆ. ಅದಕ್ಕೆ ಧನ್ಯವಾದಗಳು. ಸೊ ಆಚಾರ್ಯರು ಬಹಳ ಅವರು ಆಂಗಲ್ಸ್ ಇಂದ ಅವರು ಅನಲೈಸ್ ಮಾಡ್ತಾರೆ. ಸೊ ಇದು ಕೂಡ ಹೇಳಿದ್ದು ನೋಡಿ, ಈ ಮುಖ್ಯವಾದ ಶ್ಲೋಕವನ್ನು ಅನೇಕ ಘಟಾನುಘಟಿಗಳ ವ್ಯಾಖ್ಯಾನಗಾರರು ವಿಮರ್ಶಿಸಿದ್ದಾರೆ. ತನ್ನ ಜೀವನದ ಗುರಿ ಸಾಧಿಸಿದ ಮೇಲೂ ಧ್ರುವ ಮಹಾರಾಜನಿಗೆ ಏಕೆ ಅಷ್ಟಾಗಿ ಸಂತೋಷವಾಗಲಿಲ್ಲ? ತಾತ್ಕಾಲಿಕ ಇದು ಅವ್ರಿಗೆ ಅಸಂತೋಷವಾಗಲಿಲ್ಲ ಅಂತ ಹೇಳಿದ್ರೆ, ಸೊ ಪ್ರಭುಜಿಗಳು ಹೇಳಿದಾಗೆ ಅವರು ಭಗವಂತನ ಕೃಪೆಯನ್ನು ಸಾಧಿಸಿದ್ರು, ಅವರು ಆ ಪರಿಪೂರ್ಣತೆಯನ್ನು ಸಾಧಿಸಿದ್ರು. ಆದ್ರೂ ಒಂದು ಸನ್ನಿವೇಶ ರಹಿತವಾಗಿ ಮತ್ತೆ ನಮಗೆ ಒಂದು ಪಾಠ ತಿಳಿಸುವ ರೀತಿಯಲ್ಲಿ ಇವಾಗ ಆಚಾರ್ಯರು ಅದನ್ನ ವಿಮರ್ಶೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಧ್ರುವ ಮಹಾರಾಜರು ಪರಿಪೂರ್ಣತೆಯನ್ನು ಪಡೆದ್ರು. ಅವ್ರು ಹೇಳಿದಾಗೆ ಅವರು ಅದರಲ್ಲೇನು ಸಂದೇಹ ಇಲ್ಲ. ಅದು ಅಷ್ಟು ಚಿಕ್ಕ ಸಮಯದಲ್ಲಿ ಭಗವಂತನ ಇದನ್ನು ಕೃಪೆಯನ್ನು ಅವ್ರು ಪಡೆದ್ರು. ಅಷ್ಟು ತೀವ್ರವಾಗಿ ಅವರು ಅಭ್ಯಾಸ ಮಾಡಿದ್ರು. ಅಷ್ಟು ತೀವ್ರವಾಗಿ ಅಭ್ಯಾಸ ಮಾಡಿದ್ರು ಅಂದ್ರೆ ಅಷ್ಟು ಚಿಕ್ಕ ಸಮಯದಲ್ಲಿ ಭಗವಂತನು ಅವರಿಗೆ ಕಾಣಿಸಿಕೊಂಡು ಅವರಿಗೆ ಅನುಗ್ರಹಿಸಿದ. ಮತ್ತೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಎಲ್ಲ ಭೌತಿಕ ಕಾಮನೆಗಳು ಕೂಡ ಆಸುರಿ ಕಾಮನೆಗಳು ಅಂತ ಚೆನ್ನಾಗಿ ಹೇಳ್ತಾರೆ. ಸೊ ನಮಗೆ ಆ ಭಗವದ್ಗೀತೆಯ 16ನೇ ಅಧ್ಯಾಯ ಆಸುರಿ ದೈವಾಸುರ ವಿಭಾಗ ಯೋಗ, ದೈವಾಸುರ ಗುಣಗಳ ಒಂದು ಚರ್ಚೆ ಇದೆ. ಸೊ ಅಲ್ಲಿ ಹೇಳುವ ರೀತಿಯಲ್ಲಿ ಯಾವ ಇಚ್ಛೆ ಕೂಡ ಭೌತಿಕವಾಗಿ ಇರೋದು ಅದೊಂದು ಆಸುರಿ ಗುಣವೇ, ಆಸುರಿ ಸ್ವಭಾವ. ಸೊ ನನಗೆ ಇಷ್ಟು ಸಿಕ್ಕಿದೆ, ನನಗಿನ್ನ ಇಷ್ಟು ಸಿಗ್ಬೇಕು, ನಾನು ನನ್ನ ವಿರೋಧವಾಗಿರುವ ಶತ್ರುಗಳನ್ನ ನಿಯಂತ್ರಿಸ್ಬೇಕು, ಒಬ್ಬ ಶತ್ರುವನ್ನು ನಾನು ಮುಗಿಸ್ಬಿಟ್ಟೆ, ಇನ್ನೊಂದು ಶತ್ರುವನ್ನು ಮುಗಿಸ್ತೇನೆ, ಸೊ ನನಗೆ ಯಾರು ಸಮ ಇಲ್ಲ, ನನಗಿಂತ ಆನಂದಿಸುವವರು ಯಾರು ಇಲ್ಲ. ಸೊ ಈ ರೀತಿ ಇದೆಲ್ಲ ಅಲ್ಲಿ ಆಸುರ ಅಧ್ಯಾಯ 16ನೇ ಅಧ್ಯಾಯ ಭಗವಂತನು ಭೌತಿಕ ಇದನ್ನು ನಮ್ಮ ಸ್ಥಿತಿಯನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಸೊ ಈ ರೀತಿಯಲ್ಲಿ ಧ್ರುವ ಮಹಾರಾಜರು ಒಂದು ರೀತಿ ಇದು ಆಸುರಿ ಕಾಮನೆನೆ ಮೊದಲಿಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತನ ಕೃಪೆಯಿಂದ ಅವರಿಗೆ ಇದೆಲ್ಲರ ಒಂದು ಅರಿವಾಯ್ತು. ಮತ್ತೇನೋ ಒಂದು ಅವ್ರಿಗೆ ಅಟ್ಯಾಚ್ಮೆಂಟ್ ಒಂದು ಇದು ಇಲ್ಲದೆ ಅವರು ರಾಜನಾಗಿದ್ದರೂ ಕೂಡ ಅವರು ಭಕ್ತಿಯಲ್ಲಿ ಮುಂದುವರಿಸಿ ಭಕ್ತರ ಸಂಘವನ್ನು ಯಾಚಿಸಿದ್ರು. ಭಗವಂತನನ್ನು ಅವರು ಪ್ರಾರ್ಥನೆ ಮಾಡೋದು ಕೂಡ ಅವರು ನಿನ್ನ ಭಕ್ತರ ಸಂಘ ಕೊಡು ನನಗೆ ಅಂತಾನೆ ಅವ್ರು ಯಾಚಿಸಿದ್ದವ್ರು. ಪ್ರಾರ್ಥನೆಯಲ್ಲಿ ನೋಡ್ತೇವೆ ಅದು ಶುದ್ಧ ಭಕ್ತರ ಪ್ರಾರ್ಥನೆ. ಮೊದಲಿಗೆ ಏನು ಪ್ರಾರ್ಥನೆ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಆದ್ರೆ ಭಗವಂತನ ಶಂಖದ ಸ್ಪರ್ಶ ಆದ್ಮೇಲೆ ಅವ್ರಿಗೆ ಆ ದಿವ್ಯ ಜ್ಞಾನ ಬಂದು ಅವ್ರು ಪ್ರಾರ್ಥನೆ ಮಾಡಿದಾಗ್ಲೂ ನನಗೆ ಭಕ್ತಿಯನ್ನೇ ಒಂದು ನೀನು ಅನುಗ್ರಹಿಸು, ನನಗೇನು ಕೊಡಬೇಡ ನೀನು, ಅದು ಕೂಡ ಅವ್ರು ಕೇಳಿದ್ರು. ಅವ್ರು ಆಕ್ಚುಲಿ ಶುದ್ಧ ಭಕ್ತಿಯಲ್ಲೇ ಅವರು ಪ್ರಾರ್ಥನೆ ಮಾಡಿದ್ದವ್ರು, ಏನು ಯಾವುದು ಕೂಡ ಯಾಚಿಸ್ಲಿಲ್ಲ. ಅವ್ರಿಗೆ ಭಗವಂತನ ಬಂದ್ಮೇಲೆ ಅವ್ರೇನು ಕೇಳಲಿಲ್ಲ ಅವರು. ಆದ್ರೆ ಭಗವಂತನೇ ತನ್ನ ಕಡೆಯಿಂದ ನಿನ್ ಮೊದಲು ಇಚ್ಛೆ ಇತ್ತು ನಿನಗೆ, ಅದು ಪೂರೈಕೆ ಮಾಡ್ತೀನಿ ಅಂತ ಭಗವಂತನ ಕೊಟ್ಟರು. ಹಾಗೆ ಒಂದು ಕಾರಣ ಅವ್ರು ಆ ಇಚ್ಛೆ ಪಟ್ಟರು ಹಿಂದೆ, ಈಗ ಇಚ್ಛೆ ಪಡ್ತಾ ಇಲ್ಲ, ಆದ್ರೂ ಕೂಡ ಅವ್ರ ಕಾರಣ ಅದಕ್ಕೆ ಆ ಇಚ್ಛೆ ಕೇಳಬೇಕೆ ಮತ್ತು ಭಗವಂತನು ಅನುಗ್ರಹಿಸಲಿಕ್ಕೆ ಆ ರೀತಿಯಲ್ಲಿ ಈ ರೀತಿ ಒಂದು ವ್ಯತೆ ಅಂತ ಹೇಳ್ತಾರೆ. ಓಕೆ, ಧನ್ಯವಾದಗಳು ಪ್ರಭುಜಿ.